ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ಮುಖ್ಯದ ಬಂದಲೆ ನಿಖಿಲನ ಮಾತ ಮೂಕೆ ಹಿಡಿದುಕೊಂಡೊಂದು ಹೊಸ ಕುರಲ್ದ ಇನ್ನಿತ ಸುದ್ದಿಗೊಂಚಲು ಶುರು ಮಂತೊಂದಿಲ್ಲ. ನಿಮ್ಮ ಕನಸಿನ ಮನೆಯನ್ನು ಸುದೃಢಗೊಳಿಸಿ ಸೌಂದರ್ಯವನ್ನು ಇಮ್ಮಡಿಯಾಗಿಸುತ್ತದೆ ರಿಷಿ ಹಾರ್ಡ್ವೇರ್ ಅಂಡ್ ಪ್ಲೈ. ಟೆಲಿಸ್ಕೋಪಿಕ್ ಚಾನಲ್, ಆಟೋಗ್ಲೋಸ್ ಹಿಂಜಸ್, ಮೇನ್ ಡೋರ್ ಹಿಂಜಸ್, ವಾರ್ಡ್ರೋಬ್ ಹ್ಯಾಂಡಲ್ಗಳು, ಪ್ಲೈವುಡ್, ಲ್ಯಾಮಿನೇಟ್ಸ್, ಬಾತ್ರೂಮ್ ಫಿಟ್ಟಿಂಗ್ಗಳು, ಡಿಜಿಟಲ್ ಲಾಕ್ಗಳು, ಸ್ಲೈಡಿಂಗ್ ವಾರ್ಡ್ರೋಬ್ ಫಿಟ್ಟಿಂಗ್ಗಳು, ಮಾಡ್ಯುಲರ್ ಕಿಚನ್ ಅಸೆಸರೀಸ್, ಚಾರ್ಕೋಲ್ ಶೀಟ್ಗಳು ಮತ್ತಿತರ ಗೃಹೋಪಯೋಗಿ ವಸ್ತುಗಳ ಖರೀದಿಗೆ ನಿಮ್ಮ ಮೊದಲ ಆಯ್ಕೆಯಾಗಲಿ ರಿಷಿ ಹಾರ್ಡ್ವೇರ್ಸ್. ಕದ್ರಿ ಮಲ್ಲಿಕಟ್ಟೆಯ ರಿಷಿ ಹಾರ್ಡ್ವೇರ್ನ ನವೀಕೃತ ಸುಂದರ ಮಳಿಗೆ ಹಾಗೂ ಮಾರ್ನಮಿಕಟ್ಟೆಯ ಶಿಲ್ಪಿ ಹಾರ್ಡ್ವೇರ್ ಮಳಿಗೆಗೆ ಹಿಂದೆ ಭೇಟಿ ನೀಡಿ. ಸುದ್ದಿಗೊಂಚಲಿಗೆ ಸ್ವಾಗತ. ಬೇಲೆಡೆ ಉತ್ಕೃಷ್ಟತೆ, ಜನಕುಲಡ ವಿಶ್ವಾಸಾರ್ಹತೆ ನೆತ್ತ ಒಟ್ಟಿಗೆ ಬೇತೆಕ್ಲನ ಎಡ್ಡಪ್ಪನ ಬಯಕಂಡ ಮಲ್ಲ ಸಾನಗು ಏರೋಳಿ ಪನ್ಪುಣಿಗೆ ಉದ್ಯಮಿ ಪ್ರಕಾಶ್ ಶೆಟ್ಟರ್ ಸಾಕ್ಷಿ. ಸಮಾಜಡ್ ಅರ್ಹರನ್ನು ಗುರುತಿಸಾದು ನಿಸ್ವಾರ್ಥ ಸೇವೆಡು ಆರು ಸಾರ್ಥಕತೆಯನ್ನು ಪಡೆತೆರು ಬಂಡದು ಚಿತ್ರನಟೆ ಡಾಕ್ಟರ್ ರಮೇಶ್ ಅರವಿಂದ್ ಅಭಿಪ್ರಾಯಿಸಿದರು. ಕುಡ್ಲದ ಗೋಲ್ಡ್ ಪಿನ್ ಸಿಟಿಟ್ 5ನೇ ವರ್ಷದ ಆಶಾ ಪ್ರಕಾಶ್ ಶೆಟ್ಟಿ ಸಹಾಯ ಹಸ್ತ ಪ್ರದಾನ ಲೀಸ್ ಸೋಮವಾರ ನಡೆದನು. ಕಾರ್ಯಕ್ರಮದ ಮಲ್ಲವಿನಿರಾದು ಪಾಲ್ಪಡೆಯನ ಪುಗರ್ತದ ಕನ್ನಡ ಚಲನಚಿತ್ರ ನಟೆ ಡಾಕ್ಟರ್ ರಮೇಶ್ ಅರವಿಂದ್, ಎಂಆರ್ಜಿ ಗ್ರೂಪ್ ದ ಚೇರ್ಮನ್ ಪ್ರಕಾಶ್ ಶೆಟ್ಟಿಯರು ಸಗಾಯ ಮಲ್ಪನಾಗ ಊರು ಧರ್ಮ ಹಿನ್ನೆಲೆ ಕೇನಿಚೇರು ಬದಲಾದ ನಿಖಲನ ಕಷ್ಟ ದಾದ ಪಂಡದು ಮಾತ್ರ ಕೇಂದಿರು ಕುಡೂರಿನ ಬಂಗಗು ಸ್ಪಂದಿಸಾವನ ಈ ಮನಸ್ಸು ನಿಜಕ್ಲ ಶ್ರೇಷ್ಠ ಪಂಡ ತೆರಿಪಾಯರು. ಮಾಡ್ತೀರಿ ನೀವು 10 ಗಂಟೆಗೆ ಬರ್ತೀರಿ ಅಂದರೆ 10 ಗಂಟೆಗೆ ಅಲ್ಲಿ ಇರ್ತೀರಿ, ನೀವೊಂದು ಮಾತು ಕೊಟ್ಟರೆ ಅದನ್ನು ಉಳಿಸ್ಕೊಳ್ತೀರಿ ಅನ್ನೋ ನಂಬಿಕೆಗೆ ಅರ್ಹವಾದ ವ್ಯಕ್ತಿ ಆಗಬೇಕು. 3ನೇದು, ಇನ್ನೊಬ್ಬರ ಹಿತವನ್ನು, ಇನ್ನೊಬ್ಬರ ಬಗ್ಗೆ ಕಾಳಜಿಯನ್ನು ನೀವು ಇಟ್ಕೋಬೇಕು. ಇಟ್ ಕೆನಾಟ್ ಬಿ ಅಬೌಟ್ ಯು. ಈ ನೆರವು ಕಾರ್ಯಕ್ರಮದ ಉದ್ದೇಶನ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ನೋಡಿ. ಇದು ಬರೀ ಅವರ ಬಗ್ಗೆ ಅಲ್ಲ, ಇದು 1008 ಕುಟುಂಬಗಳು, ಅವರ ಕಾಳಜಿ ಇವರ ಮನಸ್ಸಲ್ಲಿದೆ. ಹಾಗಾಗಿ ಈ 3 ವಿಷಯಗಳ ಬಗ್ಗೆ ಗಮನ ಕೊಡಿ. ಬಿಕಮ್ ಅನ್ ಎಕ್ಸ್ಪರ್ಟ್ ಇನ್ ಯುವರ್ ಫೀಲ್ಡ್. ಪ್ಲೀಸ್ ಬಿ ಟ್ರಸ್ಟ್ ವರ್ದಿ. 3, ಪ್ಲೀಸ್ ಬಿ ಸೆಲ್ಫ್ಲೆಸ್. ಈ 3 ವಿಷಯಗಳಿದ್ದರೆ ಅದ್ಭುತವಾದಂಥ ಒಂದು ನಾಳೆ ನಿಮಗೆ ಕಾದಿದೆ. ಆಶಾ ಅಂತ ಮೇಡಮ್ ಅವ್ರ ಹೆಸರೇ ಆಶಾ, ಈ ಪ್ರಾಜೆಕ್ಟ್ ಹೆಸರೇ ಆಶಾ ಅಂತ ಇಟ್ಟಿದೆ. ಆಶಾ ಅಂದರೆ ಹೋಪ್ ರೀ, ಭರವಸೆ. ನಾಳೆ ಅಂತ ಒಂದು ವಿಷಯ ಇದೆಯಲ್ಲ ಸರ್, ನಾಳೆ ನಮ್ಮ ಜೀವನ ಇದೇ ಥರ ಇರುತ್ತೆ ಅಂದರೆ ನಾವು ಯಾಕೆ ಎದ್ದೇಳ್ಬೇಕು? ನಾಳೆ ಬೆಳಗ್ಗೆ ಯಾಕೆ ಎದ್ದೇಳ್ಬೇಕು ನಾವು? ನಾಳೆ ನಮ್ಮ ಜೀವನ ಇವತ್ತು ಹೇಗಿದೆಯೋ ಅದಕ್ಕಿಂತ ಚೆನ್ನಾಗಿರುತ್ತೆ, ನಾಳಿದ್ದು ಅದಕ್ಕಿಂತ ಚೆನ್ನಾಗಿರುತ್ತೆ, ಮುಂದೆ ಅದಕ್ಕಿಂತ ಚೆನ್ನಾಗಿರುತ್ತೆ ಅನ್ನೋ ಭರವಸೆನೇ ನಾಳೆಯ ತತ್ವನೇ ಅದು ಒಂದು ಆಶಾ, ಭರವಸೆ. ಅದು ಆ ಭರವಸೆ ಇದ್ದೇ ಇರುತ್ತೆ. ಎಲ್ಲವೂ ಬದಲಾಗಂತೆ ಒಂದು ಅದ್ಭುತವಾದಂಥ ಅಮೋಘವಾದಂಥ ಜೀವನ ನಮ್ಮೆಲ್ರಿಗೂ, ಪ್ರತಿಯೊಬ್ಬರಿಗೂ ಕಾದಿದೆ. ಹೊಸ ವರ್ಷ ಬರ್ತಾ ಇದೆ. ಈ ಹೊಸ ವರ್ಷ ನಿಮ್ಮ ಜೀವನದ ಅತಿ ಉತ್ತಮವಾದ ವರ್ಷ ಆಗುತ್ತೆ, ಬಹಳ ಅರ್ಥಪೂರ್ಣವಾದ ವರ್ಷ ಆಗುತ್ತೆ. ಹಾಗಾಗಿ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳು. ಈ ನೆರವು ಕಾರ್ಯಕ್ರಮದ ಸಂಬಂಧಪಟ್ಟಂಥ ಪ್ರಕಾಶ್ ಶೆಟ್ಟಿ ಅವರಿಗೆ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಅಭಿನಂದನೆಗಳು, ಧನ್ಯವಾದಗಳು. ಕಾರ್ಯಕ್ರಮದ ರೂವಾರಿ ಎಂಆರ್ಜಿ ಗ್ರೂಪ್ ದ ಚೇರ್ಮನ್ ಕೆ ಪ್ರಕಾಶ್ ಶೆಟ್ಟರ್ ಪಾತೆರೊಂದು ಜನ್ಮಭೂಮಿರ್ದು ಕರ್ಮಭೂಮಿಗೆ ಪೋನಾಗ ಕತ್ತಲ ಸಾದಿಡು ಭಗವಂತೆ ಬೋಲ್ಪು ತೋಜಾಯಿ ಊರುಗು ದಾದಾಂಡಲ ಮಲ್ಪೊಡು ಪನ್ಪಿನ ಸಂಕಲ್ಪದಲಕ ಬೇಲ ಮಲ್ತೊಂದುಲ್ಲೆ. ಸುರ್ದು ವರ್ಷ 1,25,00,000 ರೂಪಾಯಿ, ರಡ್ಡು ಬೊಕ್ಕ 3ನೇ ವರ್ಷ ತಲಾ 2 ಕೋಟಿ ರೂಪಾಯಿ, 4ನೇ ವರ್ಷ 3 ಕೋಟಿ ರೂಪಾಯಿದ ಸಗಾಯ ಹಸ್ತನ ಮಲ್ತದನ್ನು ಪಡ ತೆರಿಪಾಯರು. ಬಡತನವನ್ನು, ಆರ್ಥಿಕವಾಗಿ ಹಿಂದುಳಿದವರನ್ನು ಗುರುತಿಸಿಕೊಳ್ಳಬೇಕು. ಈ 2 ಜಿಲ್ಲೆಯಲ್ಲಿ ಸಾಕಷ್ಟು ಜನರಿಗೆ ನನ್ನಿಂದ ಒಂದು ಸಣ್ಣ ಅಳಿಲು ಸೇವೆ ಆಗಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಮೊದಲನೇ ವರ್ಷ ನಾನು 1 ಕೋಟಿ ಅಂತ ಹೇಳಿ 1,25,00,000 ರೂಪಾಯಿ ಫಲಾನುಭವಿಗಳಿಗೆ ಚೆಕ್ ವಿತರಿಸಲಾಯಿತು.
ಅದೇ 2ನೇ ವರ್ಷ 2 ಕೋಟಿ ವಿತರಿಸಲಾಯಿತು. 3ನೇ ವರ್ಷ ನಮಗೆ ಕೋವಿಡ್ ಬಂದದ್ದರಿಂದ ಆ ಕೋವಿಡ್ನಲ್ಲಿ ನಮಗೆ ಈ ಸಭೆ ಮಾಡಲಿಕ್ಕಾಗುತ್ತಾ ಇಲ್ವೋ ಅಂತ ಒಂದು ಸಂಶಯ ಇತ್ತು. ಅಂಥ ಸಮಯದಲ್ಲಿ ನಾನು ನಮ್ಮ ಸುಗ್ಗಿ ಸುಧಾಕರ್ ಶೆಟ್ಟಿ ಅವರು ಇಲ್ಲೇ ಇರಬೇಕು ಬಹುಶಃ. ನಾನು ಹೇಳಿದೆ, ಈ ಕೋವಿಡ್ನಲ್ಲಿ ನಮಗೇನಾದರೂ ಒಂದು ಹಳ್ಳಿಗಳಲ್ಲಿ ಮನೆಗೆ ಆರ್ಥಿಕವಾಗಿ ಹಿಂದುಳಿದವರಿಗೆ, ಬಡತನದಲ್ಲಿರುವವರಿಗೆ ಏನಾದರೂ ಸಹಾಯ ಮಾಡ್ಬೋದಾ ಸುಧಾಕರ್ ಶೆಟ್ಟರೆ, ನನಗೆ ಭಾಳ ಮನಸ್ಸಿದೆ ಅಂತ ಹೇಳಿದಾಗ ಅವಾಗ ಇಮಿಡಿಯೇಟ್ಲಿ ಅವ್ರು ಹೇಳಿದರು, ಅಣ್ಣ ನೀವು ಮಾಡೋದಾದರೆ ನಾವೆಲ್ಲ ಸೇರಿ ಕೆಲಸ ಮಾಡ್ತೀವಿ ಅಂಥೇಳಿ ಹುಬ್ಬಳ್ಳಿಯಿಂದ ಟ್ರಕ್ಗಟ್ಟಲೆ ದಿನಕಿಸಗಳನ್ನು ತರಿಸಿ ಇಲ್ಲಿ ನಮಗೆ ಮಂಗಳೂರಿನಲ್ಲಿ ಈಶ್ವರ ಶೆಟ್ಟಿಯವರ ಮುಂದಾಳುತನದಲ್ಲಿ, ಉಡುಪಿಯಲ್ಲಿ ಸಾಯಿನಾಥ ಹೆಗಡೆಯವರ ಮುಂದಾಳುತನದಲ್ಲಿ, ಮಣಿಪಾಲದಲ್ಲಿ ಜಯ ಹೆಗಡೆಯವರ ಮುಂದಾಳುತನದಲ್ಲಿ, ಬ್ರಹ್ಮಾವರ ಕುಂದಾಪುರ ಕಡೆಯಲ್ಲಿ ಸುಗ್ಗಿ ಸುಧಾಕರ ಅವರ ಒಂದು ಸಾರಥ್ಯದಲ್ಲಿ 100 ಜನ ಪ್ಯಾಕೆಟ್ ಮಾಡಿ ಚೀಲ ಮಾಡಿ ಮನೆಗೆ ತಲುಪಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ನಾನು ಜೀವನದಲ್ಲಿ ನಿಮ್ಮೆಲ್ಲರಿಗೂ ಸದಾ ಚಿರಋಣಿಯಾಗುತ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದಾರೆ. ಆಮೇಲೆ ನಾವು ಫಂಕ್ಷನ್ ಮಾಡ್ಬೋದಂತ ಆಯಿತು. ಮತ್ತೆ ನಾವು 2 ಕೋಟಿ ರೂಪಾಯಿ ಇದೇ ಥರ ಸ್ಕಾಲರ್ಶಿಪ್ ಕೊಟ್ಟೆವು. ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರು ಡಾಕ್ಟರ್ ಎಂ ಮೋಹನ್ ಆಳ್ವಾ, ಎಂಆರ್ಜಿ ಗ್ರೂಪ್ ಆಡಳಿತ ನಿರ್ದೇಶಕರು ಗೌರವ್ ಪಿ ಶೆಟ್ಟಿ, ಆಶಾ ಪ್ರಕಾಶ್ ಶೆಟ್ಟಿ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಆರೋಗ್ಯ ಸಮಸ್ಯೆ ಬಳಲೊಂದುಪ್ಪನಕ್ಲೆಗ್ ಶಿಕ್ಷಣ ಕ್ರೀಡೆ ಸೇರಿನಂಚ ಬೇತೆ ಕ್ಷೇತ್ರದ ಸಾಧಕರಿಗೆ ಭಿನ್ನ ಸಾಮರ್ಥ್ಯದ ಜೋಕ್ಲಿನ ಶಾಲೆಲೆಗ್ ಆರ್ಥಿಕ ಬೆಂಬಲ, ಶೌಚಾಲಯ ನಿರ್ಮಾಣಗ ಸಗಾಯ, ಶಿಕ್ಷಕರ ನೇಮಕಗ ಸಗಾಯ, ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಸೇರಿನಂಚ ಬೇತೆ ಸಂಸ್ಥೆಲೆಗ್ ಸಗಾಯಸ್ತನ ವಿತರಣೆ ಮಾಡ್ತಾರೆ. ಕೂಟದ ಅತಿ ವೇಗದ ಈಜುಪಟು ಎಂಬ ಖ್ಯಾತಿಯ ಮೂಲಕ ಸಹಾಯಹಸ್ತ ಚಾಚಲಾಗಿದೆ. ದಯವಿಟ್ಟು ಎಲ್ಲ ಬಂಧುಗಳು ವೇದಿಕೆಯಲ್ಲಿ ಮುಂಭಾಗದಲ್ಲಿ ಹಾಕಿರುವಂಥ ಆಸನವನ್ನು ಸ್ವೀಕರಿಸಬೇಕು. ಕಾರ್ಯಕ್ರಮ ನಡೆದ ನಂತರ ವಿತರಣಾ ಕಾರ್ಯಕ್ರಮ ನಡೀತು. ವಿದ್ಯಾಸಂಸ್ಥೆ ಸಮಾಜ ರತ್ನ ಕೀರ್ತಿಶೇಷ ಲೀಲಾಧರ ಶೆಟ್ಟಿಯವರ ಒಂದು ಮೂಲಕ ಕಲಾವಿದರಿಗೆ ವಿತರಿಸಲಾಗಿದೆ. ಮಾತ್ರವಲ್ಲ, ಈ ವರ್ಷ ಒಂದು ಹೊಸ ಕ್ರಾಂತಿಯನ್ನೇ ಮಾಡಿದೆ. ಅದೇನಂತೇಳಿದರೆ, ಈ ಯಕ್ಷಗಾನ ಕಲೆ ಮುಂದಿನ ಪೀಳಿಗೆಗೆ ಉಳಿಸಿ ಬೆಳೆಸಬೇಕಾದರೆ ಕಲಾವಿದರ ಅಗತ್ಯತೆ ಇದೆ. ಅದಕ್ಕಾಗಿ ಸುಮಾರು 50 ಸರ್ಕಾರಿ ಪ್ರೌಢಶಾಲೆಯಲ್ಲಿ 4,500 ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ನೀಡುವಂಥ ಒಂದು ದೊಡ್ಡ ಕಾರ್ಯ ನಮ್ಮ ಟ್ರಸ್ಟ್. ಒಟ್ಟು ಸುಮಾರು 2,000 ಕುಟುಂಬಗಳಿಗೆ 4 ಕೋಟಿ ರೂಪಾಯಿಗಳ ಹೆಚ್ಚದ ಮೊತ್ತನ್ನು ವಿತರಣೆ ಮಾಡ್ತಾರೆ. ಕಾಪು ಶಾಸಕಿಯರು ಸುರೇಶ್ ಶೆಟ್ಟಿ ಗುರ್ಮೆ ಸಭೆ ನೆತ್ಕೊಂಡರು. ಅಡ್ಯಾರ್ ಪುರುಷೋತ್ತಮ್ ಭಂಡಾರಿ ಸಾಧಕರ್ನ ಪಟ್ಟಿನ ವಾಚಿಸಾಯರು. ಅನುಷ್ಕಾ ಗೌರವ್ ಶೆಟ್ಟಿ ಸೊಮ್ಮೆ ಸಂದಾಯರು. ನಿತೇಶ್ ಶೆಟ್ಟಿ ಎಕ್ಕಾರ್ ಸಭೆ ಸುಧಾರಿಕೆ ಮಾಡ್ತಾರೆ. ಸಿಟಿ ಎಂಟರ್ಪ್ರೈಸಸ್ನ ಮಹೋನ್ನತ ಮಾರಾಟ ಮಳಿಗೆ ಸಿಟಿ ಲೈಟ್ಸ್. ಎಲ್ಲಾ ತರಹದ ಲೈಟಿಂಗ್ ಮತ್ತು ಎಲೆಕ್ಟ್ರಿಕಲ್ ಸಾಮಗ್ರಿಗಳಿಗೆ ಹ್ಯಾವೆಲ್ಸ್, ಉಷಾ, ಆಂಕರ್, ಫಿಲಿಪ್ಸ್, ಕ್ರಾಂಪ್ಟನ್, ಪ್ಯಾನಾಸೋನಿಕ್ ಇತ್ಯಾದಿ ಪ್ರಖ್ಯಾತ ಬ್ರ್ಯಾಂಡ್ಗಳ ಸ್ವಿಚ್ ಲೈಟಿಂಗ್ ಉತ್ಪನ್ನಗಳು, ಅನಾಕ್ಸ್ ಎಲ್ಇಡಿ ಲೈಟ್ಸ್ಗಳು, ಜಿಎಂ ಸ್ವಿಚ್ ಬೋರ್ಡ್ ಮತ್ತು ಲೈಟಿಂಗ್ ಉತ್ಪನ್ನಗಳು, ಆಕರ್ಷಕ ವಿನ್ಯಾಸ, ನವೀನ ಮಾದರಿಯ ಹ್ಯಾಂಗಿಂಗ್ ಲೈಟ್ ಮತ್ತು ಇತರ ಲೈಟ್ಗಳ ವಿಶಾಲ ಸಂಗ್ರಹ, ಹೋಲ್ಸೇಲ್ ಮತ್ತು ರಿಟೇಲ್ ದರದಲ್ಲಿ ಲಭ್ಯ. ಸಿಟಿ ಎಲೆಕ್ಟ್ರಿಕಲ್ಸ್ ಸಿಟಿ ಸ್ವಿಚ್ ಬೋರ್ಡ್ಗಳ ಮೂಲಕ ಗ್ರಾಹಕರ ಮೆಚ್ಚುಗೆ ಪಡೆದ ಸಂಸ್ಥೆ. ಸಿಟಿ ಎಲೆಕ್ಟ್ರಿಕಲ್ಸ್, ಸಿಟಿ ಲೈಟ್ಸ್, ಎಲ್ಐಸಿ ಸ್ಟ್ಯಾನಿಯಂ ಬಿಲ್ಡಿಂಗ್, ಟೆಲಿಫೋನ್ ಎಕ್ಸ್ಚೇಂಜ್ ಹತ್ತಿರ ತೊಕ್ಕೋಟು. ದೂರವಾಣಿ 0824 2465 ಮೊಬೈಲ್ 9480 92654. ಸುದ್ದಿಗೊಂಚಲಿಗೆ ಸ್ವಾಗತ. ವರ್ಕಾಡಿದ ಆಲಬೆಗೊತ್ತು ಕುಟುಂಬಸ್ಥರನ ವತಿರ್ದು ಶ್ರೀಮಡಿಕತ್ತಾಯ ಧೂಮಾವತಿ ಬಂಟ ದೈವಲದ
ಧರ್ಮ ನೇಮೋತ್ಸವ ಸಂಭ್ರಮ ಫೆಬ್ರವರಿ 1 ತಾರೀಕಿಗೆ ನಡಪೆರುಂಡು. ನೆತ್ತ ಲೆಪ್ಪೋಲೆದ ಬಿಡುಗಡೆಲೇಸು ವರ್ಕಾಡಿದ ಕಾವ್ಯ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಸೋಮವಾರ ಕಾಂಡೆ நடத்துண்டு. ವರ್ಕಾಡಿ ಆಲಬೆಗುತ್ತು ಕುಟುಂಬಸ್ಥೆರ್ನ ವತಿರ್ದು ವರ್ಕಾಡಿ ಶ್ರೀ ಮಡಿಕತ್ತಾಯ ಧೂಮಾವತಿ ಬಂಟ ದೈವಸ್ಥಾನದ ಶ್ರೀ ಮಡಿಕತ್ತಾಯ ಧೂಮಾವತಿ ಬಂಟ ದೈವಲೆಗು ಧರ್ಮ ನೇಮೋತ್ಸವ ಫೆಬ್ರವರಿ 1 ಗುರುವಾರ ಬೊಕ್ಕ 2 ತಾರೀಕಿಗೂ ಶುಕ್ರವಾರ ನಡಪೆರೆ ತಯಾರಿಲು ಆತಂಡು. ಧರ್ಮನೇಮದ ಲೆಪ್ಪೊಲದ ಬಿಡುಗಡೆ ಲೇಸನು ವರ್ಕಾಡಿ ಕಾವಿ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನಡು ಸೋಮವಾರ ಕಾಂಡೆ ಅಡಣೆ ಮಲ್ದಿತ್ತೇರು. ಶ್ರೀ ಕ್ಷೇತ್ರದ ತಂತ್ರಿಲು ವೇದಮೂರ್ತಿ ಬ್ರಹ್ಮಶ್ರೀ ದಿನೇಶ ಕೃಷ್ಣ ತಂತ್ರಿಲು ಧರ್ಮನೇಮದ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಲ್ತದು. ಆಲಬೆ ಕುಟುಂಬಸ್ಥೆರ್ನ ಧರ್ಮನೇಮ ಪೊರ್ಲುಡೆ ನಡಪಡ ಪಂಡದು ಆಶೀರ್ವಚನದ ಪಾತೆರ ಪಂಡೇರು. ಬಂದಾಗ ಎಲ್ಲ ಹೊರಪಂದು ಬಂದಾಗ ಧರ್ಮ ಸಾಧ್ಯನೇ ಇರಲಿ ದಾರಿಲಿ ಬಂದಾಗ ಒಂದು ಅದು ಪವಿತ್ರವಾದ ಒಂದು ವಿಷಯ. ಧರ್ಮ ಅಂತ ಬಂದಾಗ ಹೆಚ್ಚು ಬಂದಾಗ ಧರ್ಮ ನಮ್ಮ ರಕ್ಷಣೆ ಮಾಡ್ಬೋದು, ನಮ್ಮ ಧರ್ಮದ ರಕ್ಷಣೆ ಮಾಡ್ಬೋದು. ಪ್ರತಿಯೊಂದು ವಿಷಯ ನಮ್ಮ ಧರ್ಮ ಬಂದ ಆ ಒಂದು ಸಂದರ್ಭಗಳು ಈ ಧರ್ಮನೇಮಗಳು ಧರ್ಮ ಹೊರತ ಬಂದಾಗ ನಮ್ಮ ಐದು ಅನಾಥ ಆಗುತ್ತೆ. ಪ್ರತಿಯೊಂದು ವಿಷಯ ಇಲ್ಲ ಒಂದು ಎಲ್ಲಿಯ ಬಾಲ 7 ವರ್ಷದ ಬಾಲ 10 ವರ್ಷದ ಒಂದು 15 ಪ್ರಾಯದ ಬಚ್ಚ ಆ ಕಡೆ ಮನಸ್ಸಿನ ಸಂತೋಷ ಬರುತ್ತಾ ಅನ್ನೋ ಒಂದು ವಿಷಯನೇ ಧರ್ಮ. ಈ ಧರ್ಮ ಒಳದಿಂದ ಬೊಕ್ಕ ಇಲ್ಲ ನಲ್ತೊಂದು ನಲ್ಪೋರು ಅಂತ ಬಂದಾಗ ಈ ಧರ್ಮದ ಮಗು ವಿಶೇಷವಾದ ಒಂದು ಆಚಾರ ಉಂಟು, ವಿಚಾರ ಉಂಟು. ಆ ವಿಚಾರ ಪ್ರಕಾರ ಧರ್ಮನೇಮ ಬೇಕಲ್ಲ ಒಂದು ಸೌಭಾಗ್ಯ ಅಂತ ಬರಲ್ಲ ನಮ್ಮ ಅಂಚಾದ ಪುರಾಗ ಎಲ್ಲ ದಿವಸಗಳು ಫೆಬ್ರವರಿ 15 ತಾರೀಕು ಆಪಣ ಚಿನ್ನ ಇದರಿಂದ ಪಕ್ಕ ಎಲ್ಲ ಫೆಬ್ರವರಿ 15 ತಾರೀಕು ಆಪಣ ಧರ್ಮನೇಮನು ಸಂತೋಷದ ದೈವ ಸ್ವೀಕಾರ ಮಾಡ್ತದೆ. ಆ ಕುಟುಂಬಕ್ಕೂ ಸೌಭಾಗ್ಯ ಆರೋಗ್ಯ ಮತ್ತು ದಯಪಾದ ಸಾಧು ನಿರಂತರವಾದ ಆ ದೈವದ ಪ್ರಸಾದ ಸ್ವೀಕಾರ ಆಪಿದ ಆ ಕಡೆ ಅನುಗ್ರಹ ಕೊಟ್ಟು ಆ ಕಡೆ ಸಂಪೂರ್ಣ ಸಂತೋಷ ಸ್ವೀಕಾರ ಮಾಡ್ತದೆ. ವಿಶೇಷವಾದ ಧರ್ಮನೇಮದ ದೈವರು ಆ ಕಡೆಗೆ ಕುಟುಂಬ ದೈವದ ಒಟ್ಟಿಗೆ ಧರ್ಮ ಮರಿಕಟ್ಟಾಯ ಬಂಟ ಧರ್ಮ ದೈವಲ್ಲ ಆ ಕಡೆ ಸಂಪೂರ್ಣ ಅನುಗ್ರಹ ಕೊಟ್ಟು ಈ ಆ ಕಡೆ ಆರಂಭ ಕುಟುಂಬನು ಒಂದು ಒಳ್ಳೆ ಆದರ್ಶಪರ ಕುಟುಂಬ ಅಂತ ಮಲ್ಪಾದು ಮಾತಾಡಲ್ಲ ಎಡ್ಡೆಸಿ ಒಂದು ಅನುಗ್ರಹ ಸಿಕ್ಕಿದ್ದು ಮಿಟ್ಟಿಗೆ ಈ ಆ ಕಡೆ ಆ ಕುಟುಂಬನು ವಿಶೇಷವಾದ ಬೆಳಗ ಒಂದು ಲೇಸರು ಮಲ್ಲಬಿನಿರಾದ ಪಾಲ್ಪಡೆಯಿನ ಬಿಜೆಪಿ ಮುಖಂಡರು ಸತೀಶ್ ಕುಂಪಲ ವರ್ಕಾಡಿ ಆಲಬೆ ಗುತ್ತು ಕುಟುಂಬಸ್ಥೆರ್ನ ಮುತಾಲಿಕೆ ನಡಪುನ ಧರ್ಮನೇಮ ಪೊರ್ಲುಡೆ ನಡೆದದು ನಮ ಮಾತೆರ್ಲ ಇನ್ನೆಟು ಪಾಲ್ಪಡೆಕ ಕುಟುಂಬ ಬೊಕ್ಕ ಸಮಾಜಗೂ ಶ್ರೀ ದೈವಲದ ಅನುಗ್ರಹ ತಿಕ್ಕಾಡ್ ಪಣದ ಹಾರೈಸಿರು. ಸಂಪೂರ್ಣ ಪ್ರಯತ್ನ ಮಲ್ಪೇರ ಐತೊಟ್ಟಿಗೆ ಊರ್ದಾಕುಲು ಮಾತಾ ನಮ್ಮ ಸಮಾಜದ ಮಾತಾ ವರ್ಗದ ಜನಕುಲ್ಲ ಈ ಒಂಜಿ ಧರ್ಮನೇಮದ ಸಕ್ರಿಯ ಭಾಗವಹಿಸಿನ ಮುಖಾಂತರ ಆ ಧರ್ಮನೇಮ ನೇನು ಅತ್ಯಂತ ಯಶಸ್ವಿ ಮಲ್ಪೆರೆ ದೇವರನ ದೈವದ ಪ್ರಸಾದನ ಸ್ವೀಕಾರ ಮಲ್ಪೆರೆ ಮಾತೆರ್ಲ ಪೋಪನ ಅವಶ್ಯಕತೆ ಉಂಟು. ನಮ್ಮ ಮಾತೆರ್ಲ ಆ ಒಂಜಿ ಪುಣ್ಯ ಕಾರ್ಯಡ್ ಬಾರಿ ಪೊರ್ಲುಡು ಭಾಗವಹಿಸಿಗ ನಮ್ಮ ಕರ್ನಾಟಕ ಬೊಕ್ಕ ಕೇರಳದ ಈ ಗಡಿ ಪ್ರದೇಶದ ಈ ಮಧ್ಯಡ್ ನಮ್ಮ ತುಳುವೇರು ವಿಶೇಷವಾದ ನಮ್ಮ ಬೇತೆ ಬೇತೆ ಸಂಬಂಧಲಿನ ದಿವನ್ನಂಚಿನ ರಡ್ಡು ಈ ಗಡಿ ಪ್ರದೇಶ ಪುನಃ ನಮ್ಮ ಮಾತೆರ್ಲ ಈ ಒಂಜಿ ದೈವದ ಕಾರ್ಯ ತುಳುನಾಡು ದೈವದ ಕಾರ್ಯ ಭಾರಿ ಪ್ರಾಮುಖ್ಯವಾದ ನಮ್ಮ ದೈವದ ಕಾರ್ಯದ ಮಾತೆರ್ಲ ಸಕ್ರಿಯವಾದ ಭಾಗವಹಿಸುವ ಅಂಚಾದ ಈ ನೇಮದ ವಿಶೇಷವಾದ ಧರ್ಮನೇಮ ಪಂಡ ಭಾರಿ ವಿಶೇಷವಾದ ನಂಚಿನ ಒಂಜಿ ಧರ್ಮನೇಮ ಮಾತೆರೆಗ್ಲ ಮಲ್ಪೆರೆ ತಿಕ್ಕುಜಿ ಈ ಒಂಜಿ ನಮ್ಮ ಅಲಬೆ ಗುತ್ತು ದಕ್ಲೆಗೆ ಇಂಚಿತ್ತಿನ ಒಂಜಿ ಸೌಭಾಗ್ಯ ಈ ಧರ್ಮನೇಮ ಮಲ್ಪನ ಸೌಭಾಗ್ಯ ತೆಗೆದನು ಐತೊಟ್ಟಿಗೆ ಎಂಕ್ಲೆಗ್ಲ ನೇತೊಟ್ಟಿಗೆ ಸೇರುನ ದೈವದ ಪ್ರಸಾದನ ಸ್ವೀಕಾರ ಮಲ್ಪನಂಚಿನ ಪುಣ್ಯ ಭಾಗ್ಯ ಎಂಕ್ಲೆಗ್ಲ ನಿಕ್ಲು ಮಾತೆರ್ಲ ಕೊಡ್ತಾರೆ. ನಾನು ಆ ಒಂಜಿ ಗುತ್ತುದ ಅಲಬೆ ಗುತ್ತುದ ಮಾತಾ ಹಿರಿಯಕ್ಕಳಲ ಮಾತಾಡಲ ಮಾತರ್ನಲ ಪರವಾದ ಯಾಲ್ನ ಒಂಜಿ ಈ ಬ್ರಹ್ಮಕಲಶೋತ್ಸವದ ಒಂಜಿ ಜವಾಬ್ದಾರಿದ ನೆಲೆಟ್ಟು ನಿಕ್ಲಿನ ಮಾತಾಡಲ ವಿನಂತಿ ಮಲ್ಪನು. ನಮ್ಮ ಬ್ರಹ್ಮಕಲಶೋತ್ಸವ ಅತ್ಯಂತ ಯಶಸ್ವಿ ಆಪನೆಗೆ ನಮ್ಮ ಮಾತೆಲ್ಲ ಒಟ್ಟು ಸೇರಿದು ನಮ್ಮ ಮಾತ ಜನಕಲ್ನೆಲ್ಲ ಪ್ರೀತಿ ವಿಶ್ವಾಸನ ಗಳಿಸುವ ಪೊರ್ಲುಡು ಮಲ್ಪಗ ಪರಿಸರದಕ್ಲು ಬೊಕ್ಕ ಸಮಾಜದಕ್ಲು ಮಾತೆರ್ಲ ಧರ್ಮನೇಮಡು ಪಾಲ್ಪಡೆವಡು ಪರಿಸರದ ಸಂಘ ಸಂಸ್ಥೆದಕ್ಲು ಮಾತೆರ್ಲ ಸಹಕಾರ ಕೊರಡು ಪಂಡದು ಆಲಬೆಗುತ್ತು ಕುಟುಂಬದ ಧರ್ಮನೇಮೋತ್ಸವ ಸಮಿತಿ ಅಧ್ಯಕ್ಷರು ದಯಾನಂದ ಮಾಡಕೇನಂದೇರು ಸಹಕಾರ
ಅದೇ ರೀತಿ ಈ ಕಾವಿ ಸುಬ್ರಹ್ಮಣ್ಯ ದೇವಸ್ಥಾನದ ಭಕ್ತಾಭಿಮಾನಿಗಳು ಪೂರ ಇತ್ತನೇ ಸಹಕಾರ ಕೊರೊಂದುಳ್ಳರು ನಾನೆಲ್ಲ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊರಡೊಂದು ಅಕಲಡ ವಿನಂತಿ ಮಲ್ತೊಂದು ವೇದಿಕೆ ಮಾತ ನಮ್ಮ ತಂತ್ರಿ ದಿನೇಶ್ ತಂತ್ರಿ ಮೇರೆಗೆ ಆಳಬೆಗುತ್ತು ತರವಾದ ಧನ್ಯವಾದ ಸಮರ್ಪಣೆ ಮಾಡ್ತಂದಲ್ಲೇ ಅಂಚೆನೆ ವೇದಿಕೆ ಸೇರಿದ ಮಾತ ಗಣ್ಯ ವ್ಯಕ್ತಿಗಳಿಗೆಲ್ಲ ಒಂದೇ ಸಾಲಡು ಧನ್ಯವಾದ ಪನ್ನೊಂದು ವರ್ಕಾಡಿ ಕಾವಿ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ಮೊಕ್ತೇಸರರು ಸುಭಾಷ್ ಚಂದ್ರ ಅಡಪ, ಗೌರವ ಅಧ್ಯಕ್ಷರು ದುರ್ಗಾದಾಸ್ ಭಂಡಾರಿ, ಮೊಕ್ತೇಸರರು ಶ್ಯಾಮ ವಿಠಲ, ಸದಾಶಿವ ನಾಯಕ ಮಂಟಮೆ, ಶ್ರೀ ಮಡಿಕತ್ತಾಯ ಧೂಮಾವತಿ ಬಂಟ ದೈವಸ್ಥಾನದ ಆಡಳಿತ ಮೊಕ್ತೇಸರರು ಐತಪ್ಪ ಶೆಟ್ಟಿ ದೇವಂದ ಪಟ್ಪು, ಮೊಕ್ತೇಸರರು ವಾಸ್ತೇವ ಹೊಳ್ಳ, ಇಂಚಿತಿ ಪ್ರಮುಖರು ಮಲ್ಲಬಿನಿರಾದ ಲೇಸಗದಿಗಿಡಿದ್ದರು. ಆಲಬೆಗುತ್ತು ಕುಟುಂಬದ ಮುಖ್ಯಸ್ಥರು ರಾಮಣ್ಣ ಶೆಟ್ಟಿ ಬೊಕ್ಕ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕಿಡಿದ್ದರು. ಆಲಬೆಗುತ್ತು ಕುಟುಂಬ ಟ್ರಸ್ಟ್ದ ಕಾರ್ಯದರ್ಶಿ ಗಣೇಶ್ ಶೆಟ್ಟಿ ಎತ್ಕೊಂಡರು. ಕಾವಿ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರದ ಮೊಕ್ತೇಸರರು ರೊಟೇರಿಯನ್ ವಿಕ್ರಮ್ ದತ್ತ ಸಭೆಸುದಾರಿಕೆ ಮಂತೇರು. ಶ್ರೀ ಗಣಪತಿ ಸ್ವಯಂಭೂ ನಾಗ ಸಾನ್ನಿಧ್ಯ ಶ್ರೀ ರಕ್ತೇಶ್ವರಿ ದೇವಿ ಗುಳಿಗ ಸಾನ್ನಿಧ್ಯ ಕೊಲ್ಯ ವಾರ್ಷಿಕೋತ್ಸವ ದಿನಾಂಕ 2/1/2024 ಮಂಗಳವಾರ ಬೆಳಿಗ್ಗೆ 6 ಗಂಟೆಗೆ ಗಣಪತಿ ಹವನ, 10 ಗಂಟೆಗೆ ಸಾಮೂಹಿಕ ಆಶ್ಲೇಷ ಬಲಿಪೂಜೆ, ರಕ್ತೇಶ್ವರಿ ದೇವಿಗೆ ದುರ್ಗಾ ಹೋಮ, ಹೂವಿನ ಪೂಜೆ, ಶ್ರೀ ಗುಳಿಗ ದೈವಕ್ಕೆ ತಂಬಿಲ ಸೇವೆ, ಶ್ರೀ ನಾಗದೇವರಿಗೆ ಪಂಚಾಮೃತ ಅಭಿಷೇಕ, ಸಿಯಾಳ ಅಭಿಷೇಕ, ನಾಗತಂಬಿಲ ಸೇವೆ, ಮಧ್ಯಾಹ್ನ 12 ಗಂಟೆಗೆ ಮಹಾಪೂಜೆ ಮತ್ತು ಅನ್ನಸಂತರ್ಪಣೆ, ಸಂಜೆ 4:30ಕ್ಕೆ ಸಾರ್ವಜನಿಕ ಭಜನೆ, ರಾತ್ರಿ 7ರಿಂದ ಗಣಪತಿ ದೇವರಿಗೆ ರಂಗಪೂಜೆ. ಸರ್ವರಿಗೂ ಆದರದ ಸ್ವಾಗತ ಬಯಸುವ. ರಾತ್ರಿ 8 ಗಂಟೆಗೆ ಗುಳಿಗ ದೈವಕ್ಕೆ ಕೋಳಿ ಬಲಿ ಸೇವೆ. ಶ್ರೀ ದಿವಾಕರ್ ಆಡಳಿತ ಮೊಕ್ತೇಸರರು, ಶ್ರೀಮತಿ ಸವಿತಾ ದಿವಾಕರ್, ದುರ್ಗಾಂಬ ಬಾಡಿ ವರ್ಕ್ಸ್ ಕೊಲ್ಯ ಸಿಬ್ಬಂದಿ ವರ್ಗ ಮತ್ತು ಭಕ್ತವೃಂದ ಹಾಗೂ 10 ಸಮಸ್ತರು, ಶ್ರೀ ರಘುನಾಥ್ ಭಟ್ ಮತ್ತು ಶ್ರೀ ಪ್ರಸಾದ್ ಭಟ್ ಸಾನ್ನಿಧ್ಯದ ಅರ್ಚಕರು. ಬಿಸಿನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟಿಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. ಸುದ್ದಿಗೊಂಚಲಿಗೆ ಸ್ವಾಗತ. ಕೊಲ್ಯ ಮಲಯಾಳಕೋಡಿ ಶ್ರೀ ಮಲಯಾಳ ಚಾಮುಂಡಿ ದೇವಸ್ಥಾನದ ವರ್ಷಾವಧಿ ಖಂಡ ಜಾತ್ರೆ ಕನೀರ್ ತೋಟದ ಜಾತ್ರೆದ ಕಂಡಡು ಮಲ್ಲ ಭಕ್ತ ಬಂಧುಲಿನ ನಡುಟು ನಡೆತನು. ಸೋಮೇಶ್ವರ ಕೊಲ್ಯದ ಮಲಯಾಳ ಕೋಡಿ ಶ್ರೀ ಮಲಯಾಳ ಚಾಮುಂಡಿ ಅಪ್ಪೆನ ವರ್ಷಾವಧಿ ಕಂಡ ಜಾತ್ರೆ ಕಟ್ಟೆ ಜಾತ್ರೆ ಸೋಮವಾರ ನಡೆತದು. ಪುಲ್ಯ ಕಾಂಡೆ ಬಂಡಾರ ಬತ್ತದು ಕಾಂಡೆ ಶ್ರೀ ಮಲಯಾಳ ಚಾಮುಂಡಿ ಅಪ್ಪೆನ ನೇಮ ಭಕ್ತಿ ವಿಜೃಂಭಣೆ ನಡೆತದು.
ಮಲ್ಲ ಸಂಖ್ಯದ ಭಕ್ತ ಬಂಧುಲು ನೇಮೋತ್ಸವದ ಪಾಲ್ಪಡೆದು ಶ್ರೀ ಮಲಯಾಳ ಚಾಮುಂಡಿ ಅಪ್ಪೆನ ಸಿರಿಮುಡಿ ಗಂಧ ಪ್ರಸಾದನ್ ಪಡೆಗೊಂಡಿರು. ಶ್ರೀ ಮಲಯಾಳ ಚಾಮುಂಡಿ ದೈವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು, ಸದಸ್ಯರು, ಗುರಿಕಾರ್ಯರು, ಉಳಿದ 10 ಸಂಸ್ಥೆಯರು ಕಾರ್ಯಕ್ರಮದ ಮುತಾಲಿಗೆಡಿದ್ದರು. ಎಲ್ಲಾ ರೀತಿಯ ಮನೆ ಬಳಕೆಯ ಸಾಮಗ್ರಿಗಳು, ಪ್ಲಾಸ್ಟಿಕ್ ಸಾಮಗ್ರಿಗಳು, ಸ್ಟೀಲ್ ಪಾತ್ರೆಗಳು, ಚಪ್ಪಲಿಗಳು ಇತ್ಯಾದಿಗಳ ಬೃಹತ್ ಮಾರಾಟ ಮಳಿಗೆ ಮೆಗಾ ಮಾರ್ಟ್. ಅತ್ಯಂತ ಮಿತ ದರ, ಗುಣಮಟ್ಟದ ಸಾಮಗ್ರಿಗಳು. ಆಸೆಗೋಡಿ ಪರಿಸರದಲ್ಲಿ ಪ್ರಥಮ ಬಾರಿಗೆ ಬೃಹತ್ ಮಾರಾಟ ಮಳಿಗೆ ಮೆಗಾ ಮಾರ್ಟ್. ಮಾಲಕರು ಸಲೀಂ ಮೆಗಾ, ಆರ್ವಿ ಆರ್ಕೆಟ್, ಎಸ್ಬಿಐ ಬ್ಯಾಂಕ್ ಹತ್ತಿರ, ಆಸೆಗೋಡಿ, ಉಳ್ಳಾಲ ತಾಲೂಕು. ಸುದ್ದಿಗೊಂಚಲಿಗೆ ಸ್ವಾಗತ. ಕುಂಪಳ ಶ್ರೀ ದುರ್ಗಾಪರಮೇಶ್ವರ ದೇವಸ್ಥಾನ ನಡತೊಂದು ಪುನಃ 108 ದಿನದ ಸಂಧ್ಯಾ ಭಜನೆಡು 48ನೇ ದಿನದ ಭಜನೆನು ಉಡುಪಿ ಶಂಕರಪುರ ಶ್ರೀ ದ್ವಾರಕಾಮಾಯಿ ಮಠದ ಶ್ರೀ ಶ್ರೀ ಸಾಯಿ ಈಶ್ವರ ಗುರೂಜಿಯರು ನಂದಾದೀಪ ಅರ್ಲಾವಣೆ ತೊಟ್ಟಿಗೆ ಶ್ರೀ ಅಂಬಿಕಾ ಅನ್ನಪೂರ್ಣೇಶ್ವರಿ ಭಜನಾ ಮಂಡಳಿ ಜಾರದ ಬೆಟ್ಟು ಸದಸ್ಯರು ನಡಪಾದು ಕೊರಿಯರು. ಕುಂಪಲ ಶಿವಪುರ ಶ್ರೀ ದುರ್ಗಾಪರಮೇಶ್ವರ ಕ್ಷೇತ್ರಡು ಐತಾರ 48ನೇ ದಿನದ ಸಂಧ್ಯಾ ಭಜನೆ ನಡೆತನು. ಕಾರ್ಯಕ್ರಮದ ಪಾಲ್ಪಡೆಯನ ಉಡುಪಿ ಶಂಕರಪುರ ಶ್ರೀ ದ್ವಾರಕಾಮಾಯಿ ಮಠದ ಪರಮ ಪೂಜ್ಯ ಶ್ರೀ ಶ್ರೀ ಸಾಯಿ ಈಶ್ವರ್ ಗುರೂಜಿಯರೇನು ಪೂರ್ಣಕುಂಭ ಸ್ವಾಗತಡು ಕ್ಷೇತ್ರಗೆ ಎತ್ಕೊಂಡಿರು. ಪರಮ ಪೂಜ್ಯ ಶ್ರೀ ಶ್ರೀ ಸಾಯಿ ಈಶ್ವರ ಗುರೂಜಿಯರು ಪೂಜೆ ನಡಪಾದು ಆಶೀರ್ವಚನ ಕೊರಿಯರು. ಲೂಟಿ ಮಾಡ್ತಾರೆ ಬರೋದಕ್ಕೆ ಬತ್ತನ್ ಬಂದಾಗ ಇಲ್ಲಿ ಏನ್ ಎತ್ತಿರಲ್ಲ ಲೂಟಿ ಮಾಡ್ತದ್ದು ಬದನ್ ಹೋಗಿನಂಚಿನ ಆಸಂದ ಆ ಸಾಯಿನಾಥರಿಗೆ ಆ ವಿಚಾರ ಗೊತ್ತೇ ನಮಗ ಅದೇನು ಮಾಡ್ತದೆ ತಿರ್ಕೊಂಡಾಗ ಮಾತ ಓದಾಗಲಿಂದ ಸೇರುವಂದಿತ್ತು. ಸೇರಾದ ರಾತ್ರಿಗೆ ಕೀರ್ತನೆ ಸೇವೆಯನ್ನು ಮಾಡ್ಕೊಂಡಿತ್ತು. ಆ ಊರು ಸೇರಿದ ಮಾತ ಓದಾಗಲು ಸೇರಿದ ಹುಲ್ಲೆ ಮುಟ್ಟಲ ಕೀರ್ತನೆ ಸೇವೆ ನಡ್ಕೊಂಡಿರ್ತಾರೆ. ಅವಾಗ ಹೊರಡು ಪಂಪಂಚಿನ ಆ ದರೋಡೆಕೋರ ಎಲ್ಲ ಆ ಊರಿಗೆ ಬರಂದಿತ್ತಿದ್ದಾರೆ. ಆಗ ಮನಸ್ಸು ಪರಿವರ್ತನೆ ಅವನಿಗೆ ಅದು ಮಾತ್ರ ಬೇತೆ ಬೇತೆ ಕಾಯಿಲೆಗಳು ಬೇತೆ ಬೇತೆ ರೀತಿಯ ಸಮಸ್ಯೆಗಳು ನಮ್ಮ ಶಿರಡಿಗೆ ಬರ್ಕೊಂಡು ಹೋಗ್ಬಂದ ಅಪಗಲ ಆದ ಊರ್ದಾಗಲೇ ಒಟ್ಟು ಮಾಡ್ಬಾರ್ದು ಕೀರ್ತನೆ ಸೇವೆ ಮಾಡ್ತಾರೆ. ಈ ಕೀರ್ತನೆ ಬಂದ್ಬಿಡಂಚಿನ ನಿಗ್ಗಳು ಮುತ್ತೆಡಮ ದಿನ ಬಂದ್ಬಿಡಂಚಿನ ಆ ಸಂಕಲ್ಪದ ನಿಗ್ಲಿ ಮತ್ತೊಂದಿಲ್ಲ ಒಂದು ನಿಜವಾದ ಒಂದು ನಿಗಲ ಸಂಕಲ್ಪ, ಒಂದು ಪರಮಾತ್ಮನ ಸಂಕಲ್ಪ. ಈ ಊರು ಗವಾಡ ಹತ್ತದ ಈ ನಮ್ಮ ಗ್ರಾಮ ಗತ್ತಿನ ನಮ್ಮ ಆಸುಪಾಸದ ಮಾತ ಗ್ರಾಮಲಿಂಗ ಬರ್ಕಣಂಚಿನ ಒವೇ ರೀತಿಯ ದಾರಿದ್ರ್ಯರಾದವರಿಗೆ ಹತ್ತಿರ ಸಂಕಷ್ಟರಾದವರಿಗೆ ಆಪತ್ತರಾದವರಿಗೆ ಒಂದು ಖಂಡಿತವಾದ ಈ ಕ್ಷೇತ್ರದಿಂದ ನಿಮಗೆ ಸಂಕಲ್ಪ ಮಾಡ್ತಾರ ಒಂದು ಖಂಡಿತವಾದ ದೂರ ಕೊಂಡೆ ಕೌಲ ಸಂಶಯ ಪಡಿಸಿ ಅವಿರ್ದ ಬೊಕ್ಕ ಶ್ರೀ ಶ್ರೀ ಸಾಯಿ ಈಶ್ವರ್ ಗುರೂಜಿ, ಶ್ರೀ ಉದಯ್ ಕುಮಾರ್ ಆರ್ಕೆ, ಶ್ರೀಮತಿ ಅಶ್ವಿತಾ ಬೊಕ್ಕ, ಶ್ರೀ ಹರೀಶ್ ಬಾರ್ದೆ ಕುಂಪಲ, ಶ್ರೀಮತಿ ಸರಿತಾ ಬೊಕ್ಕ, ಶ್ರೀ ವಸಂತ್ ವೇಣೂರು, ಕುಮಾರಿ ಸ್ನೇಹ ವೇಣೂರು, ಶ್ರೀಮತಿ ಸುಲೋಚನಾ, ಶ್ರೀ ನಾಗೇಶ್ ಮುರುಕಟ್ಟೆ, ಶ್ರೀ ಸುರೇಶ್ ಶೆಟ್ಟಿ ಮುಳಿಹಿತ್ಲು ತುಡರ್ ಬೆಳಗಾದ 48ನೇ ದಿನದ ಸಂಧ್ಯಾ ಭಜನೆಗೆ ಚಾಲನೆ ಕೊರಿಯರು. ಅಂಚನೆ
ಒಂಜಿ ಸಾಯಿಬಾಬನ ಒಂಜಿ ಕ್ಷೇತ್ರ ನಿರ್ಮಾಣ ಬಂದದ್ದು. ಆ ಕ್ಷೇತ್ರಗೆ ಬತ್ತಿಚ್ಚಿ ಭಕ್ತರಿಗೆ ಸಾಯಿ ಬಾಬನ ಅಭಯದ ಪ್ರಸಾದದ ಕಮ್ಮೆನ ಕೊರದು ಗೌರವ ಅರ್ಪಣೆ ಮಲ್ಪಡಬೇಕಂತೆ ಭಕ್ತಿಪೂರ್ವಕವಾದ ವಂದನೆ. ಉಡುಪಿ ಜಾರದ ಬಿಟ್ಟು ಶ್ರೀ ಅಂಬಿಕಾ ಅನ್ನಪೂರ್ಣೇಶ್ವರಿ ಭಜನಾ ಮಂಡಳಿದಕ್ಲು ಭಜನೆ ನಡಪಾತ್ ಕೊರಿಯರು.
ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ ಪ್ರಧಾನ ಕಚೇರಿ ಕೋಟೆಕಾರು ರೈತ ಸದನ ಸಹಿತ 7 ಶಾಖೆಗಳನ್ನು ಹೊಂದಿರುವ ಸಹಕಾರ ಸಂಘ. ಗ್ರಾಹಕ ಬಂಧುಗಳ ಅನುಕೂಲಕ್ಕಾಗಿ ದಿನಾಂಕ 15/8/2023 ಜಾರಿಗೆ ಬರುವಂತೆ ನಿರಕು ಠೇವಣಿಯ ಬಡ್ಡಿ ದರಗಳನ್ನು ಈ ಕೆಳಗಿನಂತೆ ಪರಿಷ್ಕರಿಸಲಾಗಿದೆ. ಕ್ರಮ ಸಂಖ್ಯೆ 1, 46 ದಿನಗಳಿಂದ 180 ದಿನಗಳವರೆಗೆ ಸಾಮಾನ್ಯ ಬಡ್ಡಿದರ 5%, ಹಿರಿಯ ನಾಗರಿಕರು, ಸಂಘ ಸಂಸ್ಥೆಗಳು, ಅಂಗವಿಕಲರಿಗೆ 5%. ಕ್ರಮ ಸಂಖ್ಯೆ 2, 181 ದಿನಗಳಿಂದ 365 ದಿನಗಳವರೆಗೆ ಸಾಮಾನ್ಯ ಬಡ್ಡಿದರ 5.5%, ಹಿರಿಯ ನಾಗರಿಕರು, ಸಂಘ ಸಂಸ್ಥೆಗಳು, ಅಂಗವಿಕಲರಿಗೆ 5.5%. ಕ್ರಮ ಸಂಖ್ಯೆ 3, 13 ತಿಂಗಳಿಂದ 24 ತಿಂಗಳವರೆಗೆ ಸಾಮಾನ್ಯ ಬಡ್ಡಿದರ 8.0%, ಹಿರಿಯ ನಾಗರಿಕರು, ಸಂಘ ಸಂಸ್ಥೆಗಳು, ಅಂಗವಿಕಲರಿಗೆ 8.5%. ಕ್ರಮ ಸಂಖ್ಯೆ 4, 25 ತಿಂಗಳಿಂದ 60 ತಿಂಗಳವರೆಗೆ ಸಾಮಾನ್ಯ ಬಡ್ಡಿದರ 8.5%, ಹಿರಿಯ ನಾಗರಿಕರು, ಸಂಘ ಸಂಸ್ಥೆಗಳು, ಅಂಗವಿಕಲರಿಗೆ 9.0%. ಸುದ್ದಿಗೊಂಚಲಿಗೆ ಸ್ವಾಗತ. ಜಿಲ್ಲೆಡ್ ಪೇರದ ಕೊರತೆ ಉಂಡು. ಗುಣಮಟ್ಟದ ಪೇರು ಏತಿತ್ತನಲ ಖರೀದಿಸವನ ಸಾಮರ್ಥ್ಯ ಹಾಲು ಉತ್ಪಾದಕರನ್ನ ಒಕ್ಕೂಟಗೊಂಡು ಬಂಡದು ಸವಾಲಗೆಂದಿನ ಹರೇಕಳದ ಅಪ್ಪೆ ಮಗಳು ಮೈಮುನಾ ಮರ್ಜಿನ ಕೃತಿ ಬಿಡುಗಡೆಲೆಸಡು ದಕ್ಷಿಣ ಕನ್ನಡ ಜಿಲ್ಲಾ ಹಾಲು ಉತ್ಪಾದಕರನ್ನ ಒಕ್ಕೂಟದ ಅಧ್ಯಕ್ಷರು ಸುಚರಿತಾ ಶೆಟ್ಟಿ ಅಭಿಪ್ರಾಯಿಸಿದರು. ವಿಧವೆ ಅಮ್ಮ, ಸಾಫ್ಟ್ವೇರ್ ಇಂಜಿನಿಯರ್, ಮಗಲ್ನ ಹೈನೋದ್ಯಮದ ಯಶೋಗಾಥೆ ಪತ್ರಕರ್ತೆಯರು ಅನ್ಸಾರ್ ಇನೋಳಿಯರ್ ಬರೆಯಿನ ಸವಾಲು ಗೆದ್ದ ಹರೇಕಳದ ತಾಯಿ ಮಗಳು ಮೈಮುನಾ ಮರ್ಜಿನಾ ಕೃತಿ ಬಿಡುಗಡೆಲೇಸು ಐತಾರ್ ನಡೆದನು. ಎನಪುಯ ವಿಶ್ವವಿದ್ಯಾಲಯದ ಎನ್ಎಸ್ಎಸ್ ಸಂಯೋಜಕರು ಡಾಕ್ಟರ್ ಅಶ್ವಿನಿ ಶೆಟ್ಟಿ ಕೃತಿನ ಬಿಡುಗಡೆ ಮಾಡಿದ ಕೃತಿದ ಬಗೆಟ್ ಮೆಚ್ಚುಗೆದ ಪಾತ್ರ ಪಂಡಿರು. ತಾ ಕೂಡ ಸೇರ್ಕೊಂಡು ಈ ಪುಸ್ತಕವನ್ನು ಬಿಡುಗಡೆ ಮಾಡ್ತಿದ್ದಾರೆ. ಜೋರದ ಚಪ್ಪಾಳಿ ಕೂಡ ಆ ಕಡೆಯಿಂದ ಬರಬೇಕು. ನಾನು ಆವಾಗಲೇ ಹೇಳಿದಾಗ ಇದು ಕೇವಲ ಪುಸ್ತಕ ಮಾತ್ರ ಅಲ್ಲ, ಇದು ಅವರ ಅಂತರಾಳದ ಭಾವನೆಗಳ ಒಂದು ಹೊತ್ತಿಗೆ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ಇದ್ರ ಕಾರ್ಯಕ್ರಮದ ಪಾಲ್ಪಡೆಯಿನ ದಕ್ಷಿಣ ಕನ್ನಡ ಜಿಲ್ಲಾ ಹಾಲು ಉತ್ಪಾದಕರ ಒಕ್ಕೂಟದ ಅಧ್ಯಕ್ಷರು ಸುಚರಿತಾ ಶೆಟ್ಟಿ ಜಿಲ್ಲೆಡು ಪೇರದ ಕೊರತೆ ಉಂಡು. ಗುಣಮಟ್ಟದ ಪೇರು ಏತುಬೋಡಾನಲ ಖರೀದಿಸಾವನ ಸಾಮರ್ಥ್ಯ ಪೇರು ಉತ್ಪಾದಕರನ್ನ ಒಕ್ಕೂಟಗೊಂಡು ದುಂಬದ ದಿನಕ್ಲೆಡ್ 500 ಲೀಟರ್ ಪೇರು ಪ್ರತಿದಿನ ಒಕ್ಕೂಟಗ ಬರಡು ರೈತರು ಅಧಿಕಾರನ ತಂಡ ಇಡೆಗು ಭೇಟಿ ಕೊರಿಯರು ಉಂಟು ಪಂಡ ತೆರಿಪಾಯರು. ನಂದ ಗೋಕುಲದಲ್ಲಿ ಸಣ್ಣ ಪ್ರಾಯದಲ್ಲಿ ಬೆಣ್ಣೆಯನ್ನ ಹಾಲನ್ನ ಕದ್ದು ಬದುಕಿದ ಕೃಷ್ಣ ಪರಮಾತ್ಮ ಒಂದು ಸಾಮಾನ್ಯ ಹಾಲು ಮಾರುವಂಥ ಒಂದು ಬುಡಗಟ್ಟಿನ ಬದುಕಿನಲ್ಲಿ ಬದುಕಿದಂಥ ಕೃಷ್ಣ ಆ ಹಾಲನ್ನೇ ಕುಡಿದು ಜಗತ್ತಿಗೆ ಸರ್ವಕಾಲಕ್ಕೂ ಸಲ್ಲಬಲ್ಲ ಜೀವನ ಮೌಲ್ಯಗಳನ್ನು ಹೇಳಿ ಹೋಗಿದ್ದ. ಸಾತ್ವಿಕವಾದಂಥ ವಿಚಾರಧಾರೆಯನ್ನು ಜಗತ್ತಿಗೆ ಬಿಟ್ಟು ಸಾವಿರಾರು ವರ್ಷ ಜಗತ್ತಿರುವ ತನಕ ಜಗತ್ತಿನ ಜನ ಆತ್ಮವಿಶ್ವಾಸದಿಂದ ಬದುಕುವ ವಿಚಾರವನ್ನು ಅದರ ಮುಂದೆ ಇಟ್ಟು ಹೋಗಿದ್ದಾನೆ. ಹಾಗೆ ಪವಿತ್ರ ಕುರಾನ್ ಇರ್ಬೋದು, ಪವಿತ್ರ ಬೈಬಲ್ ಇರ್ಬೋದು, ಬುದ್ಧನ ವಿಚಾರಗಳಿರ್ಬೋದು, ಬೇರೆ ಬೇರೆ ಧರ್ಮದ ವಿಚಾರಗಳಿರ್ಬೋದು, ಅದೆಲ್ಲದರಲ್ಲೂ ಕೂಡ ಜೀವನ ಪರವಾದ, ಮಾನವೀಯ ಪರವಾದ, ಆಧ್ಯಾತ್ಮಿಕವಾದಂಥ ಜೀವನ ಮೌಲ್ಯಗಳನ್ನು ಆ ಒಂದು ಪವಿತ್ರ ಗ್ರಂಥಗಳು, ಬೇರೆ ಬೇರೆ ಧರ್ಮದ ದೇವರುಗಳು ಹೇಳಿ ಹೋಗಿದ್ದಾರೆ. ಬಹುಶಃ ಒಂದು ಕೃಷ್ಣನ ಈ ಮನೆ ಅಂತ ಹೇಳಿದ್ರೆ, ಗೋವಿನ ಮನೆ ಅಂತ ಹೇಳಿದ್ರೆ, ಇಲ್ಲಿ ಧರ್ಮ ಇಲ್ಲ, ಜಾತಿ ಇಲ್ಲ, ಇಲ್ಲಿ ಭೇದ ಇಲ್ಲ, ಇಲ್ಲಿ ಪಕ್ಷ ಇಲ್ಲ, ಇಲ್ಲಿ ಭಾವನೆ ಇಲ್ಲ. ಇಲ್ಲಿರೋದು ನಮ್ಮ ಸಾವಿರಾರು ವರ್ಷಗಳ, ನೂರಾರು ವರ್ಷಗಳ ಪರಂಪರೆ. ಈ ಜಿಲ್ಲೆಯ, ಈ ಹಳ್ಳಿಯ ಕುಟುಂಬವನ್ನು ಉಳಿಸಬೇಕಿದ್ರೆ, ಈ ಜಿಲ್ಲೆಯ ಪ್ರಾಕೃತಿಕ ಸಂಪತ್ತನ್ನು ಉಳಿಸಬೇಕಿದ್ರೆ, ಈ ಜಿಲ್ಲೆಯ ಎಲ್ಲ ರೀತಿಯ ಸಾಮುದಾಯಿಕ ಸಾಮರಸ್ಯವನ್ನು ಉಳಿಸಬೇಕಿದ್ರೆ ಇವತ್ತು ಇಂಥ ಒಂದು ಪವಿತ್ರ ಕ್ಷೇತ್ರದಲ್ಲಿ ನಮ್ಮ ಯುವ ಜನತೆ ಸಾಧನೆ ಮಾಡಬೇಕು. ಮತ್ತೊಮ್ಮೆ ಬಹುಶಃ ಇದೊಂದು ಮಾದರಿಯಾದಂಥ, ಬಹುಶಃ 3 ಮಂದಿ
ಮಕ್ಕಳು ಮತ್ತು ಆ ತಾಯಿ ತನ್ನ ಹಿರಿಯರ ಆ ಮಜೀದ್ರವರ ಏನು ಆಶೋತ್ತರ ಇದೆ ಅದನ್ನು ಉಳಿಸಿ ಮುಂದೆ ಅದನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಿ ಸಮಾಜಕ್ಕೆ ಶಕ್ತಿ ಆಗಬೇಕು. ಅದರಲ್ಲಿ ನಾನು ಇವತ್ತು ಬಂದಾಗ ನನ್ನ ತಮ್ಮನಲ್ಲಿ ಹೋಗಿದ್ದೆ, ಅವನು ದನ ಸಾಕ್ತಾನೆ, ತೊಕ್ಕೊಟ್ಟಿನಲ್ಲಿ 10-12-15 ದನ ಸಾಕ್ತಾನೆ. ಇಲ್ಲಿ ಬರುತ್ತೆ ಅಂತ ಹೇಳಿದ ಅಲ್ಲಿ ಈ ಮೊದಲೇ ನೀನು ಹೋಗಬೇಕು ಅಂತೇಳಿ. ನನ್ನ ಹೆಂಡತಿ ಕೂಡ ಬೆಳಿಗ್ಗೆ ಹೇಳಿದ್ಲು, ದಾನ ಧರ್ಮವನ್ನು ಮಾಡುವಂಥ, ಅದು ಕೂಡ ಇವತ್ತಿನ ಕಾಲದಲ್ಲಿ ದನ ಸಾಕಿದರೆ ಕಷ್ಟ ಇದೆ ಅನ್ನುವ ಕಾರಣಕ್ಕೆ ದನ ಸಾಕುವುದರಲ್ಲಿ ದಿನೇ ದಿನೇ ನಮ್ಮೆರಡು ಜಿಲ್ಲೆಯ ರೈತರು ಹಿಂದೇಟನ್ನು ಆಗ್ತಾ ಇದ್ದಾರೆ. ಅವಿಭಜಿತ ಜಿಲ್ಲೆಯಲ್ಲಿ ನಿನ್ನೆ 3,70,000 ಲೀಟರ್ ಹಾಲು ಉತ್ಪಾದನೆ ಆಗಿತ್ತು. ನಿನ್ನೆಯ ದಿನ 5,25,000 ಲೀಟರ್ ಹಾಲನ್ನು 2 ಜಿಲ್ಲೆಗೆ ಹಾಲು ಮತ್ತು ಅದರ ಉತ್ಪನ್ನವಾಗಿ ಮಾರುವ ಮೂಲಕ ದೂರದ ಹಾಸನದಿಂದ, ಮಂಡ್ಯದಿಂದ, ಮೈಸೂರಿನಿಂದ ಹಾಲನ್ನು ನಾವು ತರ್ತಾ ಇದ್ದೇವೆ. ಕುಡ್ಲ ಪ್ರೆಸ್ ಕ್ಲಬ್ ಅಧ್ಯಕ್ಷರು ಹರೀಶ್ ರೈ ಪಾತರಂದು ಮೈಮುನಾ ಮರ್ಜಿನಾರೆನ ಗೋ ಸಾಕಾಣಿಕೆ ಸುದ್ದಿ ವಿಜಯವಾಣಿಡು ಮಹತ್ವನ್ ಕೊರ್ದು ಮುಖಪುಟಟ್ಟು ಪ್ರಕಟಿಸಾದಿದ್ದೇರು. ಅರನ ಇಲ್ಲ ಒಟಾರಡು ಕೃತಿ ಬಿಡುಗಡೆ ಆವೊಂದು ಪುನಿ ಪೆರ್ಮೆದ ವಿಚಾರ ಪಂಡ ತೆರೆಪಾಯರು. ಅದನ್ನು ರಾಜ್ಯ ಮಟ್ಟದಲ್ಲಿ ಒಂದು ಮುಖಪುಟದ ಸುದ್ದಿಯನ್ನಾಗಿ ಪ್ರಕಟಿಸಿತ್ತು. ಇದು ಅನ್ಸಾರ್ರವರ ಒಂದು ಏನು ಅವರ ಶ್ರಮಕ್ಕೂ ಸಂದ ಒಂದು ಗೌರವ ಮತ್ತು ನಮ್ಮ ಪತ್ರಿಕೆಗೂ ಸಂದ ಒಂದು ಗೌರವ ಅಂತ ನಾನು ಭಾವಿಸಿದ್ದೇನೆ. ಸಾಮಾನ್ಯವಾಗಿ ನಾನು ಮಜೀದ್ರವರನ್ನು ನೋಡಲಿಲ್ಲ, ಆದರೆ ಸಾಮಾನ್ಯವಾಗಿ ನಾವು ಯಾರಾದರೂ ಹಿರಿಯರು ಆಗಲಿದ್ರೆ ಆ ಮನೆಯ ಬೆಳಕು ಆರಿತು ಅಂತ ಹೇಳ್ತೇವೆ. ಆದರೆ ನನಗೆ ಇಲ್ಲಿ ಆ ಮಾತು ತಪ್ಪು ಅಂತ ಅನಿಸ್ತದೆ. ಮಜೀದ್ರವರು ಸಮಾಜಕ್ಕೆ ಒಂದು ದಾರಿದೀಪವನ್ನು ಮತ್ತು ಎಂದೂ ಆರದ ಒಂದು ನಂದಾದೀಪವನ್ನು ಈ ಮನೆಯಿಂದ ಬೆಳಗಿ ಹೋಗಿದ್ದಾರೆ. ಆ ಹಾದಿಯಲ್ಲಿ ಅವರ ಪತ್ನಿ ಮತ್ತು ಅವರ 3 ಹೆಣ್ಮಕ್ಕಳು ಏನು ಕೆಲಸ ಮಾಡಿದ್ದಾರೆ, ಇದು ಈಗಾಗಲೇ ಹಿರಿಯರು ಉಲ್ಲೇಖ ಮಾಡಿದಾಗ ಇದೊಂದು ನಿಜಕ್ಕೊಂದು ಸಮಾಜಕ್ಕೆ ಮಾದರಿಯಾದಂಥ ಕಾರ್ಯಕ್ರಮ. ಇವತ್ತು ತುಂಬ ಮಂದಿ ಹೈನುಗಾರಿಕೆಯಿಂದ ವಿಮುಖರಾದಾಗ ಒಂದು ಹೆಣ್ಮಕ್ಕಳು ಈ ಒಂದು 60-65 ದನಗಳನ್ನು ಸಾಕಿಕೊಂಡು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ನಿಜಕ್ಕೂ ಇದೊಂದು ಇಡೀ ಸಮಾಜ ಗುರುತಿಸಬೇಕಾದಂಥ ಕಾರ್ಯಕ್ರಮ ಅಂತ ಯೋಜನೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಸುಚರಿತಾ ಶೆಟ್ಟಿ ಅವರು ಹೇಳಿದರು, ನಾನು ಸಹ ಕೂತು ಯೋಚನೆ ಮಾಡ್ತಾ ಇದ್ದೆ, ನಾವು ಪ್ರೆಸ್ ಕ್ಲಬ್ಬಿನಿಂದ ಬೇರೆ ಬೇರೆ ಕಡೆಗೆ ಅಧ್ಯಯನಕ್ಕೆ ಅಂತ ಹೋಗ್ತೇವೆ, ಅಧ್ಯಯನ ಪ್ರವಾಸ ಸಣ್ಣ ಒಂದು ದಿವಸ ಕಾರ್ಯಕ್ರಮ ಆಗ್ತದೆ. ನಮಗೂ ಕೂಡ ಒಂದು ದಿವಸ ನಮ್ಮ ಪ್ರೆಸ್ ಕ್ಲಬ್ಬಿನ ಆಸಕ್ತರನ್ನು, ಅದರಲ್ಲೂ ಹೆಣ್ಣುಮಕ್ಕಳು ಪತ್ರಕರ್ತರಾಗಿ ಕೆಲಸ ಮಾಡ್ತಾ ಇರೋರೆ ಅವರನ್ನು ಇಲ್ಲಿಗೆ ಒಮ್ಮೆ ಕರ್ಕೊಂಡು ಬರಬೇಕು ಅಂತ ನಾನು ಯೋಚನೆ ಮಾಡಿದ್ದೇನೆ ಅಧ್ಯಯನಕ್ಕೆ. ಅವರಿಗೆ ಒಮ್ಮೆ ಈ ಪರಿಸರವನ್ನಕ್ಕೆ ಅವರು ನಾಗೇಶ್ ಕಲ್ರವರು ಹೇಳಿದರು, ಕೇವಲ ದನಗಳ ಸಾಕಾಣಿಕೆ ಮಾತ್ರ ಅಲ್ಲ, ಈ ಇಲ್ಲಿಯ ಒಂದು ಪ್ರಕೃತಿಯ ಜೊತೆಗೆ ಅವರು ಹೇಗೆ ಬದುಕುತ್ತಿದ್ದಾರೆ ಅಂತ ಹೇಳುವಂಥದ್ದನ್ನು ಕೂಡ, ಅವರ ಬೇರೆ ಬೇರೆ ಆಸಕ್ತಿಗಳನ್ನು ಕೂಡ ನಮ್ಮ ಪತ್ರಕರ್ತರಿಗೆ ಒಮ್ಮೆ ಇಲ್ಲಿಗೆ ಕರೆತಂದು ಪರಿಚಯಿಸಬೇಕು ಅಂತ ನಾನು ಅಂದುಕೊಂಡಿದ್ದೇನೆ. ಹರೇಕಳ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಬದ್ರುದ್ದೀನ್ ಫರೀದ್ ನಗರ ಗುರ್ಕಾರ್ನ ವಹಿಸುತ್ತಿದ್ದಾರೆ. ಲಯನ್ಸ್ ಪ್ರಾಂತೀಯ ಸಲಹೆಗಾರರು ರಾಧಾಕೃಷ್ಣ ಓಮಿಯಾ, ಮುಡಿಪು ಜನಜೀವನ ಅಧ್ಯಕ್ಷರು ರಮೇಶ್ ಶೇನವ, ನರೇಗಾದ ಮಾಜಿ ಒಂಬುಡ್ಸ್ಮನ್ ಶೀನಾ ಶೆಟ್ಟಿ, ಜನಶಿಕ್ಷಣ ಟ್ರಸ್ಟ್ ನಿರ್ದೇಶಕರು ಕೃಷ್ಣಮೂಲ್ಯ, ಸಾಹಿತಿ ಚಂದ್ರಶೇಖರ್ ಪಾತೂರು, ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯರು ಮುಸ್ತಫಾ ಮಲಾರ್, ಜಮೀತುಲ್ ಫಲಾಹ್ ಉಳ್ಳಾಲ ತಾಲೂಕು ಅಧ್ಯಕ್ಷರು ಅಬ್ದುಲ್ ನಾಸಿರ್ ಕೆಕೆ, ನಿವೃತ್ತ ಮುಖ್ಯ ಶಿಕ್ಷಕರು ರವೀಂದ್ರ ರೈ ಕಲ್ಲಿಮಾರ್, ಉಳ್ಳಾಲ ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ ಅಧ್ಯಕ್ಷರು ತ್ಯಾಗಂ ಹರೇಕಳ, ಡಿವೈಎಫ್ಐ ಉಳ್ಳಾಲ ತಾಲೂಕು ಮಾಜಿ ಅಧ್ಯಕ್ಷರು ರಫೀಕ್ ಹರೇಕಳ, ಉದ್ಯಮಿ ನಾಸಿರ್ ಎನ್ಎಸ್ ನಡುಪದವ್, ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಉಪಾಧ್ಯಕ್ಷರು ಭಾಸ್ಕರ್ ರೈ ಕಟ್ಟ, ಕೋಶಾಧಿಕಾರಿ ಪುಷ್ಪರಾಜ್ ಬಿಎನ್, ಹರೇಕಳ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಅಬ್ದುಲ್ ಮಜೀದ್ ಎಂಪಿ ಇಂಚಿತ್ತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ದೈಹಿಕ ಶಿಕ್ಷಣ ಶಿಕ್ಷಕರು ಮೋಹನ್ ಶಿರ್ಲಾಲ್ ಸಭೆ ಸುಧಾರಿಕೆ ಮಾಡ್ತಾರೆ. You touched my heart. Flowers are symbol of love. Happy married life. Colorful flowers for you with love. We love to decorate your happiest places. We make your life better. We love to wish you happiness. Let us live together with love. Fulfilling your colorful dreams. Say much more with flowers. Rangoli Flowers, Florist and Decor, opposite Moti Mahal, Hampankatta, Mangalore, and near ARC, Ullalbail, Tokot. ಸುದ್ದಿಗೊಂಚಲಿಗೆ ಸ್ವಾಗತ. ಪಾಂಡೇಶ್ವರ ಪೊಲೀಸ್ ಪರೇಡ್ ಮೈದಾನದ ಐತಾರ ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದ ಪಶ್ಚಿಮ ವಲಯ ಮಟ್ಟದ ವೃತ್ತಿಪರ ಪಂಥಗೊಬ್ಬದ ಕೂಟದ ಮುಗಿತಲೆಸ ನಡೆತಂಡೆ. ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದ ಪಶ್ಚಿಮ ವಲಯ ಮಟ್ಟದ ವೃತ್ತಿಪರ ಕ್ರೀಡಾಕೂಟದ ಮುಗಿತಲ ಲೇಸ್ ಪಾಂಡೇಶ್ವರ ಪೆರೇಡ್ ಮೈದಾನಡು ಐತಾರ್ ನಡೆತಡು. ಮುಗಿತಲ ಲೇಸ್ಟ್ ಪಾಲ್ಪಡೆಯಿನ
ಕುಡ್ಲ ಪ್ರಾಂತದ ಮುಖ್ಯ ಅಗ್ನಿಶಾಮಕಾಧಿಕಾರಿ ತಿರುಮಲೇಶ್ ಬಿಎಂ ಕ್ರೀಡೆಡ್ದು ದೇಹ ದೃಢ ಆದ ಮನಸ್ಸಿಗೆ ನೆಮ್ಮದಿ ತಿಕ್ಕೊಂಡು ದೇಹ ಆರೋಗ್ಯದ ಇತ್ತಂಡ ದೇಶ ಸೇವೆ ಮಲ್ಪರ ಅನುಕೂಲ ಹಾಕೊಂಡು ಏಪಲ್ದ ಚಟುವಟಿಕೆಡು ಒಂತ ಸಮಯ ಕ್ರೀಡೆಗೂ ಮೀಸಲ್ ದೀವಡು ಪಂಡ ತೆರಿಪಾಯರು. ಆಸಕ್ತಿಯಿಂದ ಆಟ ಆಡಿದಿರಿ, ಆಸಕ್ತಿಯಿಂದ ಇಲ್ಲಿ ಭಾಗವಹಿಸಿದಿರಿ ಅನ್ನೋದನ್ನು ನಿಮ್ಮ ಮುಖ ನೋಡ್ತಿದ್ದಾಗೆ ನಮ್ಗೆ ಅರ್ಥ ಆಯಿತು. ಎಲ್ಲರೂ ನಗುನಗ್ತಾ ಇದ್ದೀರಿ. ಆದರೂ ಈ ಬಿಸಿಲಿತ್ತು, ಆದ್ರೂ ಈಗ ಸಂಜೆ ಟೈಮ್ ಆಯಿತು, ಮೋಡ ಇದೆ, ಚೆನ್ನಾಗಿದ್ದೀರಿ, ಎಲ್ಲರೂ ಖುಷಿಯಾಗಿದ್ದೀರಿ, ಚೆನ್ನಾಗಿ ಆಟ ಆಡಿದ್ದೀರಿ. ಆಟ ಅನ್ನೋದು ಒಂದು ದೇಹಕ್ಕೆ ಮತ್ತು ನಮ್ಮ ಮನಸ್ಸಿಗೆ ತುಂಬ ಅವಶ್ಯಕವಾಗಿ ಬೇಕಾಗುತ್ತೆ. ನಮ್ಮ ಆರೋಗ್ಯಕ್ಕೆ ಆಟ ಅನ್ನೋದು ತುಂಬ ಮುಖ್ಯ. ಮತ್ತು ಆ ಆರೋಗ್ಯನೂ ಇರ್ಬೋದು ಅಥವಾ ನಮ್ಮ ಮನಸ್ಸಿನ ನೆಮ್ಮದಿಗೂ ಇರ್ಬೋದು, ಆಟ ಅನ್ನೋದು ತುಂಬ ಮುಖ್ಯವಾಗಿರುತ್ತೆ. ಹಾಗಾಗಿ ಆಟಗಳನ್ನು ಆಡುವುದನ್ನು ರೂಢಿಸ್ಕೊಳ್ಬೇಕು. ಹಾಗೂ ಈಗ ಎಲ್ಲ ನಮ್ಮ ನಾಲ್ಕು ಡಿವಿಷನ್ಗಳು 1, 2, 3, 4 ಡಿವಿಷನ್ಗಳಿಂದ ಬಂದಿದ್ದೀರಿ. ಒಬ್ರಿಗೊಬ್ಬರು ಪರಿಚಯ ಆಗ್ತೀರಿ, ಚೆನ್ನಾಗಿರ್ತೀರಿ. ಒಬ್ರಿಗೊಬ್ಬರು ಪರಿಚಯ ಆದರೆ ತುಂಬ ಅನುಕೂಲ ಆಗುತ್ತೆ. ಹಾಗಾಗಿ ಎಲ್ಲರೂ ಖುಷಿಯಾಗಿ ಆಟ ಆಡಿ. ಇಲಾಖೆ ನಮ್ಮ ಒಂದು ಪೇರೆಂಟಲ್ ಡಿಪಾರ್ಟ್ಮೆಂಟ್ ನಮ್ಮದು ನಿಮ್ಮದು ಎಲ್ಲ ಒಂದೇ ಆಗಿದೆ. ಹಾಗಾಗಿ ನಾವೆಲ್ಲ ಶಿಸ್ತಿನಿಂದ ಕೆಲಸ ಮಾಡಬೇಕು. ಗುರ್ಕಾರ್ನ ವಿಸ್ತಿತ್ತಿನ ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದ ಸಮಾದೇಷ್ಟರು ಡಾಕ್ಟರ್ ಮುರಳಿ ಮೋಹನ್ ಚೂಂತಾರು ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ, ಚಿಕ್ಕಮಗಳೂರು ಜಿಲ್ಲೆದ ಗೃಹ ರಕ್ಷಕೀರ್ನ ಎಡ್ಡೆ ಆಟ ಬೊಕ್ಕ ಕ್ರೀಡಾ ಸ್ಫೂರ್ತಿನ ಅಭಿನಂದಿಸಾಯರು. ಮೊದಲನೇದಾಗಿ ಈ ಒಂದು ವಲಯ ಮಟ್ಟದ ಪಶ್ಚಿಮ ವಲಯ ಗೃಹ ರಕ್ಷಕರ ವೃತ್ತಿಪರ ಕ್ರೀಡಾಕೂಟದಲ್ಲಿ ಅತ್ಯಂತ ಸ್ಫೂರ್ತಿಯಿಂದ ಕ್ರೀಡಾ ಸ್ಫೂರ್ತಿಯನ್ನು ಮೆರೆದು ಭಾಗವಹಿಸಿದ ನಿಮಗೆಲ್ಲರಿಗೂ ನಾನು ಅಭಿನಂದಿಸುತ್ತೇನೆ. ಹಾಗೆಯೇ ಸಮಗ್ರ ಟೀಮ್ ಚಾಂಪಿಯನ್ ಆಗಿ ಹೊರಹೊಮ್ಮಿದ ಚಿಕ್ಕಮಗಳೂರು ತಂಡಕ್ಕೆ ನನ್ನ ಮನದಾಳದ ಅಭಿನಂದನೆಗಳು. ಅದೇ ರೀತಿ ವೈಯಕ್ತಿಕ ಚಾಂಪಿಯನ್ ಆಗಿ ಪುರುಷರ ವಿಭಾಗದಲ್ಲಿ ಚಾಂಪಿಯನ್ ಆದಂತಹ ಸಂದೀಪ್ HP ಮೆಟಲ್ ನಂಬರ್ 268 ಚಿಕ್ಕಮಗಳೂರು ಹಾಗೂ ಮಂಗಳೂರಿನ ಶಕೀಲಾ ದಕ್ಷಿಣ ಕನ್ನಡದ ಇಬ್ಬರಿಗೂ ಸಹ ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಮುಂದಿನ ವರ್ಷ ಜನವರಿ 4, 5, 6ರಂದು ಬೆಂಗಳೂರಿನಲ್ಲಿ ನಡೆಯುವಂತಹ ಈ ಒಂದು ರಾಜ್ಯ ಮಟ್ಟದ ಸ್ಪರ್ಧೆಗಳಲ್ಲಿ ಇನ್ನಷ್ಟು ಸ್ಫೂರ್ತಿಯಿಂದ ಹುಮ್ಮಸ್ಸಿನಿಂದ ಆಡಿ ನಮ್ಮ ಪಶ್ಚಿಮ ವಲಯಕ್ಕೆ ಹೆಚ್ಚಿನ ಪದಕಗಳನ್ನು ಪಡೆದು ನಮ್ಮ ವಲಯದ ಕೀರ್ತಿಯನ್ನು ಹೆಚ್ಚಿಸಬೇಕು ಅಂತೇಳಿ ನಿಮಗೆ ನಾನು ಹಾರೈಸ್ತೇನೆ. ಚಿಕ್ಕಮಗಳೂರು ತಂಡ ಸಮಗ್ರ ಟೀಮ್ ಚಾಂಪಿಯನ್ಶಿಪ್ನು ಪಡೆದ ಆಂಜೋಲನ ವಿಭಾಗದ ಚಿಕ್ಕಮಗಳೂರದ ಸಂದೀಪ್ HP ವೈಯಕ್ತಿಕ ಚಾಂಪಿಯನ್, ಪಂಜೋಲನ ವಿಭಾಗದ ದಕ್ಷಿಣ ಕನ್ನಡ ಜಿಲ್ಲೆದ ಶಕೀಲಾ ವೈಯಕ್ತಿಕ ಚಾಂಪಿಯನ್ಶಿಪ್ನು ಪಡೆಯಿರು. ವೈಯಕ್ತಿಕ ಚಾಂಪಿಯನ್ಸ್ ಅಲ್ಲಿ ಏನು ವಿಜೇತ ಗೃಹ ರಕ್ಷಕ ಕ್ರೀಡಾಪಟುಗಳಿಗೆ ಈ ಪೊರ್ತು ಇನಾಮ್లను ಪಟ್ಟಿರು. ಲಕ್ಷ್ಮಣ್ ಸಂದೀಪ್ ತಮಟ್ಟ ತೀರ್ಥನಂದ HN ಹೇಮರಾಜ್ ಕುಮಾರ್ PM BK ಕಚೇರಿ ಅಧೀಕ್ಷಕರು ಗೋಪಿನಾಥ್ BN ಸಭೆ ನೆತ್ಕೊಂಡಿರು. ಕುಡ್ಲ ಘಟಕದ ಘಟಕಾಧಿಕಾರಿ ಸೀನಿಯರ್ ಪ್ಲಟೂನ್ ಕಮಾಂಡರ್ ಮಾರ್ಕ್ ಶೇರ ಗೌರವ ವಂದನೆ ಸಂದಾಯರು. ಬೆಳಗಾವಿ ಜಿಲ್ಲೆದ ಬೋಧಕರು ರಾಕೇಶ್ B ಗೋನಾಳ್ ಸ್ಪರ್ಧೆಯಲ್ಲಿ ನಡಪಾತ್ ಕೊರಿಯರು. ಮುರಳೀಧರ್ ಸೊಲ್ಮೆ ಸಂದಾಯರು. ಪೊಲದವರಿಯಾನೆ ಗಟ್ಟಿಯವರ ಸಮಾಜ ಸೇವಾ ಸಂಘ ರಿಜಿಸ್ಟರ್ಡ್ ಅಂಬಿಕಾ ರೋಡ್ ವಾರ್ಷಿಕೋತ್ಸವ ದಿನಾಂಕ 31/12/2023 ಆದಿತ್ಯವಾರ. ಸ್ಥಳ ಗಟ್ಟಿ ಸಮಾಜ ಭವನ, ಅಂಬಿಕಾ ರೋಡ್. ದಿನಾಂಕ 30 ಶನಿವಾರ ರಾತ್ರಿ 7 ಗಂಟೆಗೆ ವೇದಮೂರ್ತಿ ಬ್ರಹ್ಮಶ್ರೀ ನೀಲೇಶ್ವರ ಉಚ್ಚಲತಾಯ ಪದ್ಮನಾಭ ತಂತ್ರಿಯವರ ನೇತೃತ್ವದಲ್ಲಿ ವಿವಿಧ ವೈದಿಕ ಕಾರ್ಯಕ್ರಮಗಳು. ದಿನಾಂಕ 31 ಆದಿತ್ಯವಾರ ಬೆಳಿಗ್ಗೆ 7 ಗಂಟೆಗೆ ವೇದಮೂರ್ತಿ ಬ್ರಹ್ಮಶ್ರೀ ನೀಲೇಶ್ವರ ಉಚ್ಚಲತಾಯ ಪದ್ಮನಾಭ ತಂತ್ರಿಯವರ ನೇತೃತ್ವದಲ್ಲಿ ಗಣಹೋಮ, ಶ್ರೀ ಸತ್ಯನಾರಾಯಣ ಪೂಜೆ, ಪ್ರಸಾದ ವಿತರಣೆ, ಅನ್ನ ಸಂತರ್ಪಣೆ. ಸಂಜೆ 3 ಗಂಟೆಗೆ ಸಮಾಜ ಸೇವಾ ಸಂಘದ ವಾರ್ಷಿಕೋತ್ಸವ, ಸಮಾಜ ಬಾಂಧವರಿಂದ ವಿವಿಧ ವಿನೋದಾವಳಿ ಕಾರ್ಯಕ್ರಮ, ಸಭಾ ಕಾರ್ಯಕ್ರಮ, ಪ್ರತಿಭಾ ಪುರಸ್ಕಾರ, ಸ್ಪರ್ಧಾ ವಿಜೇತರಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮ, ವಿವಿಧ ವಿನೋದಾವಳಿಗಳ ಮುಂದುವರಿಕೆ ರಾತ್ರಿ 9 ಗಂಟೆಯವರೆಗೆ. ಸರ್ವರಿಗೂ ಆದರದ ಸ್ವಾಗತ ಬಯಸುವ ಅಧ್ಯಕ್ಷರು ಹಾಗೂ ಕಾರ್ಯಕಾರಿ ಸಮಿತಿ, ಪೊಲದವರಿಯಾನೆ ಗಟ್ಟಿಯವರ ಸಮಾಜ ಸೇವಾ ಸಂಘ ರಿಜಿಸ್ಟರ್ಡ್, 9 ಮಾಗಣೆ ಸೀಮೆ ಗಟ್ಟಿಯವರ ಕುಲಸ್ವಾಮಿ ಶ್ರೀ ಸೋಮನಾಥ ಸೇವಾ ಸಮಿತಿ,
ಗಟ್ಟಿ ಸಮಾಜ ಯೋಜನಾ ವಿಭಾಗ ಹಾಗೂ ಗಟ್ಟಿ ಸಮಾಜ ಮಹಿಳಾ ವಿಭಾಗ. ನಿಮ್ಮ ಕನಸಿನ ಮನೆಯನ್ನು ಸುದೃಢಗೊಳಿಸಿ ಸೌಂದರ್ಯವನ್ನು ಇಮ್ಮಡಿಯಾಗಿಸುತ್ತದೆ ರಿಷಿ ಹಾರ್ಡ್ವೇರ್ ಅಂಡ್ ಪ್ಲೈ. ಟೆಲಿಸ್ಕೋಪಿಕ್ ಚಾನಲ್, ಅಟೋಗ್ಲೋಸ್ ಹಿಂಜಸ್, ಮೇನ್ ಡೋರ್ ಹಿಂಜಸ್, ವಾರ್ಡ್ರೋಬ್ ಹ್ಯಾಂಡಲ್ಗಳು, ಪ್ಲೈವುಡ್, ಲ್ಯಾಮಿನೇಟ್ಸ್, ಬಾತ್ರೂಮ್ ಫಿಟ್ಟಿಂಗ್ಗಳು, ಡಿಜಿಟಲ್ ಲಾಕ್ಗಳು, ಸ್ಲೈಡಿಂಗ್ ವಾರ್ಡ್ರೋಬ್ ಫಿಟ್ಟಿಂಗ್ಗಳು, ಮಾಡ್ಯುಲರ್ ಕಿಚನ್ ಅಸೆಸರೀಸ್, ಚಾರ್ಕೋಲ್ ಶೀಟ್ಗಳು ಮತ್ತಿತರ ಗೃಹೋಪಯೋಗಿ ವಸ್ತುಗಳ ಖರೀದಿಗೆ ನಿಮ್ಮ ಮೊದಲ ಆಯ್ಕೆಯಾಗಲಿ ರಿಷಿ ಹಾರ್ಡ್ವೇರ್ಸ್. ಕದ್ರಿ ಮಲ್ಲಿಕಟ್ಟೆಯ ರಿಷಿ ಹಾರ್ಡ್ವೇರ್ನ ನವೀಕೃತ ಸುಂದರ ಮಳಿಗೆ ಹಾಗೂ ಮಾರ್ನಮಿಕಟ್ಟೆಯ ಶಿಲ್ಪಿ ಹಾರ್ಡ್ವೇರ್ ಮಳಿಗೆಗೆ ಹಿಂದೆ ಭೇಟಿ ನೀಡಿ. ಸುದ್ದಿಗೊಂಚಲಿಗೆ ಸ್ವಾಗತ. ಉಳ್ಳಾಲ ಆಟೋ ಚಾಲಕೇರ್ನ ಬಕ್ಕ ಮಾಲಕೇರ್ನ ಸಂಘದ ವತಿರ್ದು ದಿವಂಗತ ಆರ್.ಕೆ. ಉಳ್ಳಾಲ್ ಸ್ಮರಣಾರ್ಥ ಉಳ್ಳಾಲದ ರಿಕ್ಷಾ ಚಾಲಕರಿಗಾದ ಸೌಹಾರ್ದ ಟ್ರೋಫಿ ಕ್ರಿಕೆಟ್ ಪಂದ್ಯಗೊಬ್ಬನು ಸೋಮವಾರ ಉಳ್ಳಾಲದ ಭಾರತ್ ಹೈಸ್ಕೂಲ್ ಮೈದಾನಡ್ ನಡಪಾಯರು. ಉಳ್ಳಾಲ ಆಟೋ ಚಾಲಕರ ಬೊಕ್ಕ ಮಾಲಕೇರ್ನ ಸಂಘದ ವತಿರ್ದು ದಿವಂಗತ ಆರ್.ಕೆ. ಉಳ್ಳಾಲ್ ಸ್ಮರಣಾರ್ಥ ಉಳ್ಳಾಲದ ರಿಕ್ಷಾ ಚಾಲಕರಿಗಾದ ಸೌಹಾರ್ದ ಟ್ರೋಫಿ ಕ್ರಿಕೆಟ್ ಪಂದ್ಯಗೊಬ್ಬನು ಉಳ್ಳಾಲದ ಭಾರತ್ ಹೈಸ್ಕೂಲ್ ಮೈದಾನಡ್ ಸೋಮವಾರ ಇಡೀ ದಿನ ನಡಪಾಯರು. ಬೈಯಡ್ ಅಟೆಂಡ್ ಮಲ್ತಿನ ಮುಗಿತರ ರೇಸ್ಡ್ ಮಲ್ಲಬಿನಿರಾದ ಪಾಲ್ಪಡೆಯನ ಉಳ್ಳಾಲ ಶ್ರೀ ಚೀರುಮ ಭಗವತಿ ಕ್ಷೇತ್ರದ ಪ್ರಧಾನ ಅರ್ಚಕರು ಶ್ರೀ ಬಾಲಕಾರ್ನವಿರು ಉಳ್ಳಾಲ ಪರಿಸರಡ್ ಐನು ಪಾರ್ಕ್ದಾಗ್ಲು ಐನು ತಂಡನ ರಚನೆ ಮಲ್ತೊಂದು ಕಾರ್ಯಕ್ರಮನ ಆಯೋಜನೆ ಮಾಡ್ತಿದ್ರು. ಈ ಸೌಹಾರ್ದ ಉಳ್ಳಾಲ ಪರಿಸರಡ್ ಏಪಲ ಉಪ್ಪಡ ಪಣದ ಹಾರೈಸಿರು. ಕೆಲಸ ಕೈ ಕಾರ್ಯಕ್ರಮ ಹೊಡೆದು ಇನ್ನಿತ್ತ ಒಂದು ದಿನ ಕೋಶಿತ ಕ್ರಿಸ್ಮಸ್ ದಿನತಾನಿ ರಜತ ದಿನತಾನಿ ಅಕ್ಕಲ ಬೋರೆಲ್ಲ ಸೇರಂದು ಈ ಕ್ರೀಡಾಂಗಣ ಕ್ರೀಡೆಯನ್ನು ಗೊಬ್ಬದು ಅಕ್ಕಲ ಮನಸ್ಸ ಬೇಸಾರ ಹೆಂಚಕೊಂಡ ಐನು ದೂರ ಒಂದು ನಮ್ಮ ಮಾತೆಲ್ಲ ರಿಕ್ಷಣ ಬೆನ್ಪಣಗಳ ಪೂರೆಲ್ಲ ಒಂದೇ ಪನ್ಪನ ಉದ್ದೇಶ ಒಂದು ಈ ಕ್ರೀಡೆನೆ ಈನು ಗೊಬ್ಬನೆ ಅಂಚಿನ ಈ ಕ್ರೀಡಾಪಟುಗಳಿಗೆ ಜ್ಞಾನ ಸುರುಕಾದ ಒಂದನ ಮಲ್ಪ ಗಾಯಪಂಡ ಈ ಉಳ್ಳಾಲ ಈ ಪರಿಸರ ಐನು ಪಾರ್ಕದ ಅಕ್ಕಲಿನಿ ಐನು ತಂಡನ ರಚನೆ ಮಂದೊಂದು ಅಕ್ಕಲಿನಿ ಗೊಬ್ಬಿನ ಗೊಬ್ಬು ಇನ್ನಟ್ಟು ಸೋಲು ಗೆಲುವು ಮುಖ್ಯತೆ ನಮ್ಮ ಮಾತೆಲ್ಲ ಸೇರಿದ ಸೌಹಾರ್ದ ಈ ಮನ್ನಡು ಗೊಬ್ಬು ನಿಂತಾಂಡ ಸೌಹಾರ್ದ ಈ ಮನ್ನಡು ಈ ಉಳ್ಳಾಲದ ಈ ಪರಿಸರ ಯಾಪಲ ಉಪ್ಪಡೆ ನಮ್ಮ ಮಾತೆಲ್ಲ ಒಂಜತ್ತಡ ಜೋಕೂರು ಪಂಪನ ಮಾತೆರ್ನ ಭಾವನೆಲ್ಲ ಉಪ್ಪಡೆ. ನನೂರಿ ಮಲ್ಲಬಿನಿರಾದ ಪಾಲ್ಪಡೆಯನ ಪೆರ್ಮನ್ನೂರು ಸಂತ ಸೆಬೆಸ್ಟಿಯನ್ ಧರ್ಮ ಕೇಂದ್ರದ ಪ್ರಧಾನ ಧರ್ಮಗುರುಗಳು ವಂದನೀಯ ಫಾದರ್ ಸಿಪ್ರಿಯನ್ ಪಿಂಟೋ ನಿಕ್ಲೆಡ ಸೌಹಾರ್ದತೆ ನನಲಾತು ಬುಲೆವಾಡ ಪಂಡದ ಆಶೀರ್ವಚನದ ಪಾತ್ರ ಪಂಡಿರು. ಡೋರ್ ಟು ಡೋರ್ ಸರ್ವಿಸ್ ಕೊಡ್ತದೆ. ಡೋರ್ ಟು ಡೋರ್ ಅಂದ್ರೆ ಬಸ್ ಅಲ್ಲಿ ಇಟ್ಕೊಂಡು ನಡ್ಕೊಂಡು ಹೋಗ್ಬೇಕಲ್ಲ, ನೀವು ಮನೆ ಹತ್ರವೇ ಬಿಟ್ಬಿಡ್ತೀರಿ. ಎಮರ್ಜೆನ್ಸಿಗೆ ಬಸ್ ಎಲ್ಲ ಸಿಗುದಿಲ್ಲ, ಆವಾಗ ರಿಕ್ಷಾದವರಿಗೆ ಕಾಲ್ ಮಾಡಬೇಕು, ಅವರೇ ಬರುವುದು. ಎಲ್ಲ ಕಷ್ಟ ಸಮಯದಲ್ಲಿ ರಿಕ್ಷಾ ಸರ್ವಿಸ್ ಇಸ್ ದ ಬೆಸ್ಟ್. ಅವರು ಕೊಡ್ತಾರೆ ಎಷ್ಟು ಸಮಯದಲ್ಲಿ. ಇವತ್ತು ಈ ಒಂದು ಸೌಹಾರ್ದ ಪಂದ್ಯ ನೀವು ಮಾಡಿದ್ದೀರಾ, ನಿಮ್ಮೊಳಗೆ ಸೌಹಾರ್ದತೆ ಇನ್ನೂ ಬೆಳೆಯಲಿ, ಕಾಂಪಿಟಿಷನ್ ಬಾರದಿರಲಿ. ನೀವು ಅಣ್ಣ ತಮ್ಮಂದಿರಾಗಿ ಇದ್ಕೊಂಡು ಎಲ್ಲರೂ ತಮ್ಮ ಹೊಟ್ಟೆಗಾಗಿ ಏನು ಮಾಡ್ತಾರೆ, ಇನ್ನೊಬ್ಬರಿಗೆ ನಷ್ಟ ಮಾಡದೆ ಕಷ್ಟ ಆಗದೆ ನೀವೆಲ್ಲರೂ ಸೌಹಾರ್ದದಿಂದ ಇದ್ದು ಹೇಗೆ ಈ ಪಂದ್ಯಗಳನ್ನು ಸೌಹಾರ್ದ ಮಾಡಿಕೊಂಡಿದ್ದೀರಾ ಹಾಗೂ ನಿಮ್ಮ ಜೀವನವು ನಿಮ್ಮ ಕುಟುಂಬವು ಸೌಹಾರ್ದದಿಂದ ನಡ್ಕೊಳ್ಳಲಿ ಅಂತ ಬೇಡು. ದಿವಂಗತ ಆರ್.ಕೆ. ಉಳ್ಳಾಲ್ರ ಮಗೆ ಉದಯ್ ಕುಮಾರ್ ಆರ್.ಕೆ. ಉಳ್ಳಾಲ್ ಮಲ್ಲವಿನಿರಾದ ಪಾಲ್ಪಡೆದಿದ್ದರು. ಕುಡ್ಲ ಬೀಲ್ಸ್ದ ಅವಿನಾಶ್ ಡಿ ಬೊಕ್ಕ ಹರೀಶ್ ಗಟ್ಟಿ, ಉಳ್ಳಾಲ ಕ್ರಿಕೆಟ್ ಬೋರ್ಡ್ ಅಧ್ಯಕ್ಷರು ಅಬ್ದುಲ್ ಕಲೇಲ್, ನಗರಸಭಾ ಸದಸ್ಯರು ಅಬ್ದುಲ್ ಜಬ್ಬಾರ್, ಫೈರೋಜ್ ಡಿಎಂ, ಉಳ್ಳಾಲ ನಗರ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ರಶೀದ್ ಕೋಡಿ ಇಂಚಿತ್ತಿ ಪ್ರಮುಖರು ಪಾಲ್ಪಡೆಯನ ಈ ಕಾರ್ಯಕ್ರಮದ ಹಿರಿಯ ರಿಕ್ಷಾ ಚಾಲಕರು ಲಕ್ಷ್ಮಣ್ ಶೆಟ್ಟಿಗಾರ್, ಸವೇರ, ಕೇಶವ, ಹನೀಫ್, ಫೈರೋಜ್, ಅಶ್ರಫ್, ಅನ್ವರ್ ಬೊಕ್ಕ ಸುರೇಶ್ ಸೇರ್ನಂಚ ಒಟ್ಟು 8 ಜನಕ್ಕೆ ಅಭಿನಂದನೆ ಸಂದಾಯರು. ಬಹಳ ಶುರುವಾಗುತ್ತೆ. ಆ ಸಂದರ್ಭದಲ್ಲಿ ಜನರ ಸೇವಕನಾಗಿ ಸೇವೆಯನ್ನು ಮಾಡಿದಂಥ ಲಕ್ಷ್ಮಣ ಅವರಿಗೆ ನಮ್ಮ ಸದಾಕಾಲ ಒಂದು 25 ವರ್ಷಗಳ ಒಂದು ಆಟೋ ಸರ್ವಿಸ್ ಅನ್ನು ಉಪಾಧ್ಯಕ್ಷರಾಗಿ 2 ವರ್ಷಗಳ ಕಾಲ ಒಂದು ಸೇವೆಯನ್ನು ಕೊಟ್ಟಂತ 38 ವರ್ಷಗಳ ಒಂದು ರಿಕ್ಷಾ ಸೇವೆಯನ್ನು ಮಾಡಿದಂಥವರು, ಆಟೋ ಸರ್ವಿಸ್ ಅನ್ನು ಮಾಡಿದಂಥ ಹಿರಿಯರು ಆಗಿರುವಂಥವರು. ಅವರಿಗೆ ಉಳ್ಳಾಲ ಪೇಂಟೆ ಪಾರ್ಕ್ದ ಅಧ್ಯಕ್ಷರು ಫ್ರಾನ್ಸಿಸ್, ಅಬ್ಬಕ್ಕ ಪಾರ್ಕ್ದ ಹಫೀಫ್, ಮಾಸ್ತಿಕಟ್ಟೆ ಪಾರ್ಕ್ದ ಅಶ್ರಫ್, ಒಮತುಕೆರೆ ಪಾರ್ಕ್ದ ಇಲ್ಯಾಸ್, ಅಬ್ದುಲ್ ಖಾದರ್, ಫೈಜಲ್, ರೌಫ್, ಸಿದ್ದಿಕ್, ನವಾಜ್ ಬೊಕ್ಕ ನಿಸಾರ್ ಒಟ್ಟು ಸೇರೊಂದು ಸಂಯೋಜನೆ ಮಲ್ತಿನ ಕ್ರಿಕೆಟ್ ಪಂತಗೊಬ್ಬುದ ಸ್ಕೋರರ್ ಆದ ಇರ್ಷಾದ್ ಉಳ್ಳಾಲ್ ಸಾಕಾರ ಮಲ್ತೇರು. ಕಾರ್ಯಕ್ರಮ ನಿರೂಪಣೆ ದೊಟ್ಟುಗು ಪ್ರಮುಖ ವೀಕ್ಷಕ ವಿವರಣೆ
ಭಾನುಪ್ರಕಾಶ್ ಪೈರಂಪಳ್ಳಿ ಮಲ್ತೇರು. ಸಹ ವೀಕ್ಷಕ ವಿವರಣೆಕಾರರಾದ ಸಮದ್ ಉಳ್ಳಾಲ್ ಬೊಕ್ಕ ಮುನೀರ್ ಸುಂದರಿಬಾಗ್ ಸಹಕಾರ ಕೊರಿಯರು. ಮಾಸ್ತಿಕಟ್ಟೆ ರಿಕ್ಷಾ ಪಾರ್ಕ್ ತಂಡದಕ್ಲು ಕೂಟದ ಚಾಂಪಿಯನ್ ಆದ ಮೂರ್ದು ಬತ್ತಂಡ ಅಬ್ಬಕ ಪಾರ್ಕ್ದ ತಂಡದಕ್ಲು 2ನೇ ಸ್ಥಾನ ಪಡೆಯರು. ಮನೆ ನಿರ್ಮಾಣದ ಆಲೋಚನೆಯೇ, ಹೊಸ ಮನೆ ಕೊಂಡುಕೊಳ್ಳುವ ಯೋಚನೆಯೇ, ನಿಮ್ಮ ಯೋಜನೆ ಆಲೋಚನೆಗಳಿಗೆ ಮೂಕಾಂಬಿಕಾ ಕನ್ಸ್ಟ್ರಕ್ಷನ್ಸ್. ವಿಶ್ವಾಸಾರ್ಹತೆಯೊಂದಿಗೆ ವಾಸ್ತು ಪ್ರಕಾರದ ನಿರ್ಮಾಣಕ್ಕೆ ಅತಿ ಕಡಿಮೆ ವೆಚ್ಚ ಹಾಗೂ ಅತ್ಯಂತ ತಾಂತ್ರಿಕತೆಗೆ 3 ರಿಂದ 8 ತಿಂಗಳಲ್ಲಿ ಲೋನ್ ಸೌಲಭ್ಯದೊಂದಿಗೆ ಮನೆ ಕಟ್ಟಡ ಕಾಮಗಾರಿ ಪೂರ್ತಿಗೊಳಿಸಲಾಗುವುದು. ಮೂಕಾಂಬಿಕಾ ಕನ್ಸ್ಟ್ರಕ್ಷನ್ಸ್, ಹರಿದಾಸ್ ಕೆ ಮಾಡೂರು, PWD ಸಿವಿಲ್ ಕಾಂಟ್ರಾಕ್ಟರ್, ಕೋಟೆಕಾರ್ ಬೀರಿ. ಮೊಬೈಲ್ 9880153665, ದೂರವಾಣಿ 08242281 ಕ್ರೌನ್ ಡಿಸೈನ್, ಡಿಸೈನ್ ಯುವರ್ ಡ್ರೀಮ್. ಫ್ಯಾಷನ್ ಡ್ರೆಸ್ ಮೆಟೀರಿಯಲ್ಸ್, ಡಿಸೈನಿಂಗ್ ಮತ್ತು ಸ್ಟಿಚಿಂಗ್, ಚೂಡಿದಾರ್ ಫ್ಯಾಬ್ರಿಕ್ಸ್, ಲೆಹಂಗಾ ಫ್ಯಾಬ್ರಿಕ್ಸ್, ಸಾರಿ ಮೆಟೀರಿಯಲ್, ಶಾಲ್, ಲೇಸ್, ಗೌನ್ ಫ್ಯಾಬ್ರಿಕ್ಸ್, ಎಂಬ್ರಾಯ್ಡರಿ, ಡಿಸೈನಿಂಗ್ ಮತ್ತು ಸ್ಟಿಚಿಂಗ್, ಡಿಸೈನಿಂಗ್ ಮೆಟೀರಿಯಲ್ಸ್, ಕೈಕೆಲಸದ ಬಟ್ಟೆಗಳು ಇತ್ಯಾದಿಗಳಿಗೆ 50% ಭಾರಿ ದರ ಕಡಿತದ ಮಾರಾಟ. ಕ್ರೌನ್ ಡಿಸೈನ್, ಡಿಸೈನ್ ಯುವರ್ ಡ್ರೀಮ್. ಶಾಪ್ ನಂಬರ್ B1718, ಗ್ರ್ಯಾಂಡ್ ಸಿಟಿ, ಮೇಲ್ಸೇತುವೆ ಹತ್ತಿರ, ತೊಕ್ಕೋಟು. ಶಾಖೆಗಳು ವಡಗರ, ಕ್ಯಾಲಿಕಟ್. ಸಂಪರ್ಕಿಸಿ 8137999543 0824 4628 ಸುದ್ದಿಗೊಂಚಲಿಗೆ ಸ್ವಾಗತ. ಉಳ್ಳಾಲ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ಬೊಕ್ಕ ಬ್ರಹ್ಮಶ್ರೀ ಬಿಲ್ಲವ ಮಹಿಳಾ ವೇದಿಕೆದ 21ನೇ ವರ್ಷದ ಕೋಟಿ ಚೆನ್ನಯ ಕ್ರೀಡಾಕೂಟ ಐತಾರ ಇಡೀ ದಿನ ನಡಪಾದು ಬೈಯಡ್ ಇನಾಮ ಪಟ್ಟುನ ಮುಗಿತಲ ಲೇಸ ನಡತಂಡು. ಉಳ್ಳಾಲ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ಬೊಕ್ಕ ಬ್ರಹ್ಮಶ್ರೀ ಬಿಲ್ಲವ ಮಹಿಳಾ ವೇದಿಕೆದ 21ನೇ ವರ್ಷದ ಕೋಟಿ ಚೆನ್ನಯ ಕ್ರೀಡಾಕೂಟನು ಉಳ್ಳಾಲ ಭಾರತ್ ಹೈಸ್ಕೂಲ್ ಮೈದಾನಡು ಐತಾರ ಇಡೀ ದಿನ ನಡಪಾಯರು. ಹಳೆ ಉತ್ತಮವಾದ ಹೋರಾಟ ವಿಕೆಟ್ ಮಧ್ಯೆ 1 ರನ್ ಸಫಲರಾಗಿದ್ದಾರೆ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ತಾಲೂಕು ತಂಡ. ಇದರೊಂದಿಗೆ ಓಡಿಕೊಂಡು ಬಂದು ಅಂಪೈರ್ ದಾಟಿ ಅಲ್ಲಿ ವಿಷಮದ ಚಿತ್ತ ತಪ್ಪಿದ್ದಾರೆ. ಅಲ್ಲಿ ಬೌಂಡ್ರಿ ಆಗುವ ಸಂಭವ ಇಲ್ಲ. ಉತ್ತಮವಾದ ಓಡಾಟ ವಿಕೆಟ್ಗಳ ಮಧ್ಯೆ ಈ 2 ರನ್ಗಳೊಂದಿಗೆ ತಂಡದ ಮೊತ್ತ 11. ಕೇವಲ 5 ರನ್ನುಗಳ ಅವಶ್ಯಕತೆ ವಿಜಯಕ್ಕಾಗಿ ಬಿಲ್ಲ ವೇದಿಕೆ ಬಾಳೆಪುರಿ ತಂಡಕ್ಕೆ 5 ರನ್ನುಗಳ ಬೈಯರ್ ನಡತಿನ ಮುಗಿತಲ್ಲೇಸ್ತ ಗುರ್ಕಾರ್ಮೆನ್ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆದ ಅಧ್ಯಕ್ಷರು KT ಸುವರ್ಣ ವಹಿಸಿದ ಗುರ್ಕಾರ್ಮೆದ ಪಾತ್ರ ಪಂಡೇರು. ಶ್ರೀ ಉಮಾಮಹೇಶ್ವರಿ ದೇವಸ್ಥಾನದ ಆಡಳಿತ ಮೊಕ್ತೇಸರರು AJ ಶೇಖರ್, ಯುವಾಹಿನಿ ಕೇಂದ್ರ ಸಮಿತಿದ ಅಧ್ಯಕ್ಷರು ರಾಜೇಶ್, ಬಿಲ್ಲವ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಕೊಲ್ಯದ ಅಧ್ಯಕ್ಷರು ವೇಣುಗೋಪಾಲ್, ಪ್ರಧಾನ ಕಾರ್ಯದರ್ಶಿ ಈಶ್ವರ್ ಕನೀರ್ತೋಟ, ವೇದಿಕೆದ ಕಾರ್ಯಾಧ್ಯಕ್ಷರು ಸತೀಶ್ ಕರ್ಕೇರ, ಗೌರವ ಸಲಹೆಗಾರರು ದಿನೇಶ್ ಕೆ ಅತ್ತಾವರ, ಕೋಶಾಧಿಕಾರಿ ಲಕ್ಷ್ಮಣ್ ಪೂಜಾರಿ, ಕ್ರೀಡಾ ಕಾರ್ಯದರ್ಶಿ ರಾಜೇಶ್ ಕೆರೆಬೈಲ್, ಮಹಿಳಾ ವಿಭಾಗದ ಅಧ್ಯಕ್ಷರು ಶ್ರೀಮತಿ ಗಂಗಾ ಆನಂದ್, ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ಸುರೇಖಾ ಹರೀಶ್, ವೇದಿಕೆದ ಪ್ರಮುಖರು ಗೋಪಿನಾಥ್ ಬಗಂಬಿಲ, ಭಗವಾನ್ ದಾಸ್, ಹರೀಶ್ ಅಮ್ಲಮುಗರು, ಜಗದೀಶ್ ಕೆರೆಬೈಲ್, ಉದಯ ಆರ್ಕೆ, ಮೋಹನ್ ಸಾಲ್ಯಾನ್, ಪ್ರಸಾದ್ ಪೂಜಾರಿ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದಾರೆ. ಬಂಡರ ಮನೆ ಸುರುಪೇನಂ ಅಗ್ಗಜಗ್ಗಟ್ಟ ಪುರುಷರ ವಿಭಾಗ ಕ್ರಿಕೆಟ್ ಸೆಕೆಂಡ್ಗೆ 2,000 ರೂಪಾಯಿ. ಚೆನ್ನಯ ಕ್ರೀಡಾಕೂಟ 2,023
ದತ್ತು ಸಂಚಾಲಕರು ಜೀವನ್ ಕುಮಾರ್ ತೊಕ್ಕೋಟು ಎತ್ಕೊಂದು ಸಭೆ ಸುಧಾರಿಕೆ ಮಾಡ್ತೇರು. ಪ್ರಧಾನ ಕಾರ್ಯದರ್ಶಿ ಆನಂದ್ ಕೆ ಅಸೇಗೋಳಿ ಸೊಲ್ಮೆ ಸಂದಾಯರು. ಹೆಚ್ಚ ಪದಕನ ಪಡೆಯಿನ ಗ್ರಾಮ ಕೊರ್ಪುನ ಕೋಟಿ ಚೆನ್ನಯ್ಯ ಚಾಂಪಿಯನ್ಸ್ ಟ್ರೋಫಿನ ಅಮ್ಲಮಗರು ಬಿಲ್ಲವ ಸಂಘ ಪಡೆಯುಂಡು. ಶ್ರೀ ದುರ್ಗಾ ಪರಮೇಶ್ವರಿ ಧ್ಯಾನ ಮಂದಿರ ದೇವಿಪುರ ತಲಪಾಡಿ. ಮದುವೆ, ಉಪನಯನ ಇತ್ಯಾದಿ ಶುಭ ಸಮಾರಂಭಗಳಿಗೆ, ಉತ್ತರ ಕ್ರಿಯೆ, ವೈಕುಂಠ ಸಮಾರಾಧನೆ ಇತ್ಯಾದಿ ಕಾರ್ಯಕ್ರಮಗಳಿಗೆ, ಸಭೆ, ಸಮಾರಂಭ, ವಿಚಾರಗೋಷ್ಠಿ, ಸತ್ಸಂಗ, ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಎಲ್ಲ ರೀತಿಯ ಸೌಲಭ್ಯಗಳ ಸಭಾಮಂದಿರ. ಎಲ್ಲ ರೀತಿಯ ಕಾರ್ಯಕ್ರಮಗಳಿಗೆ ಬಾಡಿಗೆ ರಹಿತ ಉಚಿತವಾಗಿ ನೀಡಲಾಗುವುದು. ವಿದ್ಯುತ್ ಬಿಲ್ ಮತ್ತು ಸ್ವಚ್ಛತೆಯ ಕನಿಷ್ಠ ಪಾವತಿಯೊಂದಿಗೆ. ಸಂಪರ್ಕಿಸಿ 7975910123 9449773003. ಅನು ಮೊಬೈಲ್ ನಿಮಗಾಗಿ ನೀಡುತ್ತಿದೆ ದೀಪಾವಳಿ ಹಬ್ಬದ ಪ್ರಯುಕ್ತ ಬಿಗ್ ದೀಪಾವಳಿ ಸೇಲ್. ಸ್ಮಾರ್ಟ್ಫೋನ್ ಖರೀದಿದಾರರಿಗೆ ಸಂತಸದ ಸುದ್ದಿ. ಅತ್ಯಾಕರ್ಷಕ ಕೊಡುಗೆಗಳು, ಸರಿಸಾಟಿ ಇಲ್ಲದ ಬೆಲೆಗಳಲ್ಲಿ ಹಲವು ಹಣಕಾಸು ಸಂಸ್ಥೆಗಳ ಸಹಭಾಗಿತ್ವದೊಂದಿಗೆ ಬಿಗ್ ಫೆಸ್ಟಿವಲ್ ಸೇಲ್, ಮೆಗಾ ಎಕ್ಸ್ಚೇಂಜ್ ಆಫರ್, ಬೈ ಒನ್ ಗೆಟ್ ಒನ್ ಫ್ರೀ ವಿತ್ ರಿಪ್ಲೇಸ್ಮೆಂಟ್ ವ್ಯಾರಂಟಿ, ಗೆಟ್ ಸ್ಮಾರ್ಟ್ ವಾಚ್ ಫ್ರೀ ವಿತ್ ಸ್ಮಾರ್ಟ್ ಫೋನ್ಸ್. ಸ್ಮಾರ್ಟ್ಫೋನ್ ಪಡೆಯಿರಿ, ಲಕ್ಕಿ ಕೂಪನ್ ಪಡೆಯಿರಿ ಹಾಗೂ ಗೆಲ್ಲಿರಿ. 0% ಡೌನ್ ಪೇಮೆಂಟ್ ನೊಂದಿಗೆ ಐಫೋನ್ ಪಡೆಯಿರಿ. 24 ತಿಂಗಳವರೆಗೆ EMI ಲಭ್ಯ. ನಿಮ್ಮ ಬಜೆಟ್ಗೆ ತಕ್ಕಂತೆ ಸುಲಭ ಕಂತುಗಳಲ್ಲಿ ನಿಮ್ಮಿಚ್ಛೆಯ ಸ್ಮಾರ್ಟ್ಫೋನ್ ಅಪ್ಗ್ರೇಡ್ ಆಗಿರಿ. ಹೊಸ 5Gಗೆ ಆಫರ್ ಮೇಲೆ ಆಫರ್ಗಳು ನಿಮ್ಮ ಅನು ಮೊಬೈಲ್ನಲ್ಲಿ ಮಾತ್ರ. ಹಿಂದೆ ಭೇಟಿ ಕೊಡಿ. ಅನು ಮೊಬೈಲ್, ಮಹೇಶ್ ಕಾಂಪ್ಲೆಕ್ಸ್ ನಿಯರ್ ಫ್ಲೈಓವರ್, ತೊಕ್ಕೊಟ್ಟು, ಮಂಗಳೂರು. ಕಾಂಟ್ಯಾಕ್ಟ್ 9148817291. ಸುದ್ದಿಗೊಂಚಲಿಗೆ ಸ್ವಾಗತ. ತೊಕ್ಕೋಟು ಚೆಂಬುಗುಡ್ಡೆ ಗಾಂಧಿನಗರದ ಪ್ರಕಾಶ್ ಸಿಂಪೋನಿಯರ್ ನಿಲ್ನಡು ಶ್ರೀ ಕೊರಗಜ್ಜನ ಕೋಲ ಸೇವೆ ಶನಿವಾರ ರಾತ್ರಿ ನಡೆತಂಡು. ತೊಕ್ಕೋಟು ಚೆಂಬುಗುಡ್ಡೆ ಗಾಂಧಿನಗರದ ಪ್ರಕಾಶ್ ಸಿಂಪೋನಿಯರ್ನ ಇಲ್ಲಡು ಶ್ರೀ ಕೊರಗಜ್ಜ ದೈವದ ವಾರ್ಷಿಕ ಕೋಲ ಸೇವೆ ಶನಿವಾರ ರಾತ್ರಿ ನಡೆತಂಡು.
ಪ್ರಕಾಶ್ ಸಿಂಪೋನಿಯರನ ಅಮ್ಮ ಶ್ರೀಮತಿ ಗಂಗಮ್ಮ ಬೊಕ್ಕ ಇಲ್ಲದಕ್ಲು ಕಿಶೋರ್ ಕುಸುಮ ರೋಷಲ್ ಪ್ರಕಾಶ್ ಕಾರ್ಯಕ್ರಮದ ಮುತಾಲಿಗೆಳಿದ್ದರು. ರಾಜ್ಯದಲ್ಲಿ ಎಂಟು ಸೋತು ಹೋಗ್ತೀರಿ ನೀನಾಲಕ್ಕಂತರ ಬಡಪ ಸತ್ಯ ಪಂಡ ಇಂಕಲು ಮುದ್ದು ಸಾರ್ವ ಪಟ್ಟದು ಬಾಯ ಡೈರೆಕ್ಟ್ ಪಣ್ಣುಂಡಿರಿ ಅಪಗಾನ ಅಕ್ಲೆಗ್ಲ ಭಾಷೆನ ಕೊರಂಡೆ ಬೇರೆ ಉತ್ತರದೊಳಕ್ಲೆ ನಿಕ್ಲೆ ಬೋರ ಸಾರ್ವೆ ರಟ್ಟು ಶಕ್ತಿ ಸಾರ್ವೆ ಮೂರ್ತಿ ಶಕ್ತಿ ಸಾರ್ವಂಜಿನ ಪ್ರಭುತನಿ ಯಾನತ್ತು ಮಣ್ಣುಂಡೆ ಉತ್ತರದಕ್ಲೆ ಬೋರ ಸಾರ್ವಂಡೆ ರಟ್ಟು ಶಕ್ತಿ ಸಾರ್ವಂಡೆ ಮೂರ್ತಿ ಶಕ್ತಿನ ಹೊತ್ತ ಅಧಿಕರುಳಿತ್ರ ಕವಿತೆ ಬತ್ತದ ವಾಸುನ ಹೊತ್ತ ಕೈ ಪತ್ತೊಂಡೆ ಐತೆ ಬೆರಿ ಪತ್ತೊಂಡೆ ಸರ್ವಶಕ್ತನಾಗದ ಸ್ವಾಮಿ ಪರಮಾತ್ಮ ಕರಿಣೆ ಕಟ್ಟತ್ತು ಒರಿಣೆ ಕಟ್ಟಬಾರಲ್ಲ ಉಲಯ ಬಂಬಲ ಭಾಷೆಗೆ ಬೋಧಗಳ ಬದಲು ಭಕ್ತಿಗೆ ಗಂಡಾಂತರ ಬತ್ತನ ಗಂಡಾಂತರ ನಾನು ನಿಮ್ಮುತ್ತ ದುರಾಕರ ಮತ್ತು ಕೊಟ್ಟ ಸತ್ಯ ಆಗಿನ ಮಲ್ಲೆ ಎಲ್ಲ ನಿಕ್ಕುವ ಸಂತೋಷದಲ್ಲಿ ಬಿಡ್ಕೊಂಡ ಸತ್ಯ ಭಯಮಳ ಕೂತಿ ಕರಿಣೆ ಕಟ್ಟತ್ತು ಒರಿಣೆ ಕಪ್ಪುತ್ತ ಕಟ್ಟಬಾರದು ಕೊಡ್ತು ಸ್ವಾಮಿ ತನಿಯನ್ನು ಹೆಂಚ ನಿಕ್ಕಲು ನಾನು ಒಂದನೇ ಅಲ್ಪರ ನಿಕ್ಕಲ ನಾಳದಗಳು ಆಕತು ಪ್ರಾಣಗಳು ಭೂಮಿ ತಾಳಗಳು ಗುಬ್ಬಂಜೆತ್ತು ಮುತ್ತ ತರಣಿಗಳು ಪಡೆದುಕೊಂಡು ಆಪೆ ಅಪ್ಪನ ಕಾರ್ಯಗಳಿಗಳ ಬೇಡ್ಕೊಳ್ಳುತ್ತ ಬಿಜೆಪಿ ಮುಖಂಡರು ಸಂತೋಷ್ ಕುಮಾರ್ ರೈ ಬೋಳಿಯಾರ್, ಆನಂದ ಶೆಟ್ಟಿ, ನವೀನ್ ಪಾದಲ್ಪಾಡಿ, ಶಿವರಾಜ್, ದಲಿತ ಮುಖಂಡರು ಯುಕೆ ಗಿರೀಶ್ ಕುಮಾರ್, ಸದಾಶಿವ, ಲಯನ್ಸ್ ಬಂಧುರು, ಗಣೇಶ್ ಸಾಲಿಯನ್, ಕಂಬಿಸ್ತಾನ, ಶೈಲೇಶ್, ಡಾಕ್ಟರ್ ಗಣೇಶ್ ಕುಮಾರ್, ಮೋನಾಚಾರ್ಯ, ಸುರೇಶ್, ಇಂಚಿತಿ ಪ್ರಮುಖರು ಪರಿಸರದ ಭಕ್ತ ಬಂಧುಲು ಕೋಲ ಸೇವೆಡು ಪಾಲ್ಪಡೆದು ಅಜ್ಜನ ಕರಿಗಂಧ ಪ್ರಸಾದನ್ ಪಡೆಗೊಂಡಿರು. ಮುಖ್ಯದ ಬಂಧುಲೆ ಇಡಗೆ ಪೊಸಕೊರಲ್ದ ಇನ್ನಿತ ಸುದ್ದಿ ಗೊಂಚಲು ಮುಗಿತೊಂದಲ್ಲ ನಿರಂತರ ಸುದ್ದಿ ವಿಶೇಷತೆಗಳಿಗೆ ಎಪಲಾತು ಒಂದು ಪ್ಲೇ ಪೊಸಕೊರಲ್ 24x7